ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಸ್ಪಂದನ ಹೀರೋಸ್ ಸಮಾಜದಲ್ಲಿ ಸಾಮಾನ್ಯರಂತಿದ್ದು ಯಾರು ಸಂಕಷ್ಟದಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ ಅಂಥವರ ಬದುಕಿಗೆ ಭರವಸೆ ಆಗುವಂಥ ಪ್ರಯತ್ನವನ್ನು ಮಾಡಿದವರು, ನೂರಾರು ಜನರ ಬದುಕಿಗೆ ಧೈರ್ಯವನ್ನು ತುಂಬಿದವರು ಇರ್ಬೋದು, ಅಥವಾ ಆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ಒಂದಷ್ಟು ವ್ಯಕ್ತಿಗಳು ಅಥವಾ ಒಂದಷ್ಟು ಸಂಘಟನೆಗಳು ಯಾವ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಥವಾ ಸದ್ಯ ಅವರ ಕಾರ್ಯಚಟುವಟಿಕೆಗಳು ಹೇಗಿವೆ, ಇವೆಲ್ಲವೂ ಕೂಡ ಕುತೂಹಲದ ವಿಚಾರ. ಹಾಗಾಗಿ ಅಂತಹ ಕುತೂಹಲಕ್ಕೆ ತೆರೆ ಎಳೆಯುವಂಥ ಕಾರ್ಯಕ್ರಮ ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಸೊ ಇವತ್ತು ನಮ್ಮ ಜೊತೆಗೆ ಇರುವಂಥ ತಂಡ ಇದು ಸುಮಾರು ಈ ತಂಡ 1973ರಲ್ಲಿ ಈ ಪ್ರಾರಂಭಗೊಂಡು ಬಳಿಕ ಇವಾಗ ಆ ಕಾಲದಲ್ಲಿ ಪ್ರಾರಂಭ ಮಾಡಿದವರು ಹಿರಿಯರ ಮುತುವರ್ಜಿಯಲ್ಲಿ ಅವರ ಮುಂದಾಳತ್ವದಲ್ಲಿ ಈಗಿನ ಯುವಕರು ಕೂಡ ಹೆಜ್ಜೆ ಆಗ್ತಾ ಇದ್ದಾರೆ. ಈ ತಂಡದಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾದಂಥ ಸಮಾಜ ಸೇವೆ, ಸಂಘಟನಾತ್ಮಕ ಕಾರ್ಯಚಟುವಟಿಕೆಗಳಿರ್ಬೋದು ಅಥವಾ ಆ ಭಾಗದ ಜನರ ಸಮಗ್ರ ಅಭಿವೃದ್ಧಿ ಇರ್ಬೋದು, ಎಲ್ಲದಕ್ಕೂ ಕೂಡ ಪಣ ತೊಟ್ಟು ನಿಂತಹ ತಂಡ ಇದು. ಜೊತೆಗೆ ಕೊರೋನಾ ಮಹಾಮಾರಿ ಅಟ್ಟಹಾಸದ ಸಂದರ್ಭದಲ್ಲೂ ಕೂಡ ಈ ತಂಡದ ರೂವಾರಿಗಳು ಸಮಾಜದ ಜೊತೆ ನಿಂತಿದ್ದಾರೆ. ಆ ಭಾಗದಲ್ಲಿರುವಂಥ ಬಡ ಮಕ್ಕಳ ಶಿಕ್ಷಣಕ್ಕೆ ಒಂದಷ್ಟು ನಾವು ಭರವಸೆಯಾಗಿ ನಿಲ್ಲಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗೆಯೇ ಹಲವರು ಕಷ್ಟದಲ್ಲಿರ್ತಾರೆ, ಮನೆ ಕಟ್ಟೋದಕ್ಕೂ ಕೂಡ ಅಸಾಧ್ಯ ಆಗಿರ್ತದೆ, ಅಂಥವರ ಮನೆಯನ್ನು ನಿರ್ಮಿಸಿಕೊಡುವಂಥ ಮಹತ್ ಕಾರ್ಯವನ್ನು ಕೂಡ ಮಾಡ್ಕೊಂಡು ಬಂದಿರುವಂಥ ತಂಡ ನಾನು ಮಾತನಾಡ್ತಾ ಇರುವಂಥದ್ದು ಜೈಶಂಕರ್ ಮಿತ್ರ ಮಂಡಳಿ. ಈ ತಂಡ ಅದ್ಭುತವಾದಂಥ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದೆ. ಈ ತಂಡದ ಪರವಾಗಿ ಇವತ್ತು ತಂಡದ ಉಪಾಧ್ಯಕ್ಷರು ರಘು ಸಾಲಿಯನ್ ಅವರು ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರಘು ಸಾಲಿಯನ್ ಅವರಿಗೆ ಆತ್ಮೀಯ ಸ್ವಾಗತ ಕಾರ್ಯಕ್ರಮ. ನಮಸ್ತೆ. ಓಕೆ, ಒಂದು ಬಹಳಷ್ಟು ಖುಷಿ, ಸುಮಾರು 1973ರಿಂದ ಈ ತಂಡ ನಿರಂತರವಾಗಿ ಸಮಾಜದ ಜೊತೆ ಸಮಾಜದ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಂಡು ಬಂದಿದೆ ಅಂತ. ಸೊ ಇನ್ನು ಈ ಈ ಒಂದು ತಂಡ ಅಥವಾ ಈ ಒಂದು ಸಂಘಟನೆ ಹೇಗೆ ಪ್ರಾರಂಭ ಆಯಿತು ಇವೆಲ್ಲವುದನ್ನು ಕೇಳೋ ಮುಂಚೆ ನಾನು ನಿಮ್ಮ ಹತ್ರ ಕೇಳಬೇಕು, ನೀವು ಜೊತೆಗೆ ನಿಮ್ಮ ತಂಡ ಹೇಗಿದ್ದೀರಾ ನೀವೆಲ್ಲ ಅಂತ. ದೇವರ ದಯದಲ್ಲಿ ಚೆನ್ನಾಗಿದ್ದೇವೆ. ನಮ್ಮ ಅಮೃತೇಶ್ವರ ದೇವರ ದಯದಿಂದ ಇವತ್ತು ನಮ್ಮ ತಂಡಕ್ಕೆ 50ನೇ ವರ್ಷ. ಇದು ಹಿರಿಯರು ಹಾಕಿದ ಬುನಾದಿ, ಅಂದರೆ ಅದು ಆ ಸತ್ಯ ಅಂತ ಹೇಳಿದರೆ ಅದು ಉಳಿತದಂತ ಹೇಳೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಜಯಶಂಕರ್ ಮಿತ್ರ ಮಂಡಳಿ ಸಾಧಾರಣ 50 ವರ್ಷ. ನಾವು ಆಗ ಹುಟ್ಟಿರಲಿಲ್ಲ, ಓಕೆ, ಸಾಧ್ಯವಿಲ್ಲ. ಯಾಕಂದರೆ ನಾವು ಎನಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಷ್ಟೋ ವರ್ಷದ ನಂತರ ಅದರ ಹಿನ್ನೆಲೆ ಗೊತ್ತಾಯಿತು ಏನಂತ. ಆ ಭಾಗದಲ್ಲಿ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಾಯ ಮಾಡೋದು ಒಂದು ಉದ್ದೇಶ. ಮತ್ತು ಅಲ್ಲಿ ಏನು ಒಂದು ಒಳ್ಳೆ ಶುಭ ಕಾರ್ಯ ಆಗಲಿ ಮತ್ತು ಒಳ್ಳೆ ಕೆಲಸಕ್ಕೆ ಎಲ್ಲರನ್ನೊಂದು ಒಗ್ಗೂಡಿಸಬೇಕಾದ್ರೆ ಒಂದು ಸಂಘಟನೆ ಬೇಕು. ಆ ಹೊತ್ತಲ್ಲಿ ನಮ್ಮ ತಂದೆಯವರು ಸ್ವಲ್ಪ ಜಾಗ ಕೊಟ್ಟು, ಮತ್ತು ಅಲ್ಲಿ 2-3 ಜನ ಇದ್ದಾರೆ. ಒಂದು ದೇವಸಬೆಟ್ಟು ಸಂಜೀವ ಅಂತ ಪೂಜಾರಿ ಅವರು, ಮತ್ತು ಗಂಗಯ್ಯ ಅಮೀನ್ ಅಂತ ಒಬ್ಬರು ಇದ್ದಾರೆ. ಅದನ್ನು ನಡೆಸ್ಕೊಂಡು ಬಂದವರು. ಇವತ್ತಿನ ತನಕ ಅದು ಉಳಿಬೇಕಾದ್ರೆ ಅವರ ಒಂದು ಏನು ಹೇಳ್ತಾರೆ ತುಂಬ ಎಫರ್ಟ್ ಇದೆ. ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಒಂದು ಹಾಗೆ ಈ ದಿನ ನಮಗೆ ಖುಷಿ ಆಗ್ತದೆ, 50ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಒಂದು ಚಿಕ್ಕ ಸಂಸಾರ ನಡೆಸಲಿಕ್ಕೆ ಕಷ್ಟ ಇರುವಂಥ ಒಂದು ಮನೆಯಲ್ಲಿ ಒಗ್ಗೂಡಿಸಿಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಈಗಿನ ಸ್ಥಿತಿ. 50 ವರ್ಷಗಳಿಂದ ಇದನ್ನೊಂದು ನಡೆಸ್ಕೊಂಡು ಮುಂದೆ ಬರಬೇಕಾದ್ರೆ ಮತ್ತೆ ನಮಗೆ ಅವರು ಆ ಹೆಜ್ಜೆ ಬಂದು ನಮ್ಮ ಕೈಗೆ ಕೊಟ್ಟ ನಂತರ ನಾವು ಅದನ್ನು ಮುಂದೆ ಅಷ್ಟೇ ಜವಾಬ್ದಾರಿಯಿಂದ ತಂದಿದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಅದು ಒಳ್ಳೆ ಒಂದು ಬಲಿಷ್ಠವಾದ ತಂಡ. ಎಲ್ಲರೂ ಒಂದೇ ಜಾತಿ ಭೇದ ಎಲ್ಲ ಮರೆತು ಎಲ್ಲರೂ ಅದರಲ್ಲೆಲ್ಲ ಜಾತಿಯವರಿದ್ದಾರೆ. ಒಂದು ಒಳ್ಳೆ ತಂಡ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಉಂಟು. ನಿಮ್ಮ ತಂಡದ 50ನೇ ವರ್ಷದ ಸಂಭ್ರಮಕ್ಕೆ ಇವತ್ತು ಸ್ಪಂದನ ಹೀರೋಸ್ ಕಾರ್ಯಕ್ರಮವು ಕೂಡ ಮತ್ತೊಂದು ಸಂಭ್ರಮವಾಗಿ ಸೇರ್ಪಡೆಗೊಳ್ಳುತ್ತಾ ಇದೆ. ಮೊದಲನೇದಾಗಿ ನಾನು ಸ್ಪಂದನ ಇದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮನ್ನು ಗುರುತಿಸಿ ಈ ವೇದಿಕೆಗೆ ತಂದು ನಿಲ್ಲಿಸಿದ್ದೀರಾ, ತುಂಬ ಖುಷಿ ಆಗ್ತಾ ಉಂಟು. ಖಂಡಿತ ಸರ್, ಮಾತಾಡಬೇಕು. ತಂಡ ನೀವು ಈಗಾಗಲೇ ಹೇಳಿದ್ರಿ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು, ಆ ಭಾಗದಲ್ಲಿ ಜನರನ್ನು ಒಗ್ಗೂಡಿಸಬೇಕು ಅಥವಾ ಆ ಭಾಗದ ಜನರ ಏನೇ ಕಾರ್ಯಕ್ರಮಗಳಿರಲಿ ಅದಕ್ಕೆ ಒಂದಷ್ಟು ಸಹಾಯವನ್ನು ಮಾಡಬೇಕಾದ್ರೆ ಒಂದು ಸಂಘಟನೆ ಬೇಕು, ಅದಕ್ಕೆ ಒಂದು ಮುಂದಾಳತ್ವ ಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಪ್ರಾರಂಭ ಆಯಿತು ಅಂತ. ಪ್ರಾರಂಭ ಆದ ಬಳಿಕ ಆ ಮೊದಲ ಪ್ರಯತ್ನಗಳು ಅಥವಾ ದಿನಗಳ ಬಗ್ಗೆ ನಿಮ್ಮ ಹಿರಿಯರು ನಿಮ್ಮ ಜೊತೆಗೆ, ಅಂದರೆ ನಾನು ಆ ದಿನಗಳ ಬಗ್ಗೆ ನಿಮ್ಮ ಹತ್ರ ಕೇಳೋದಲ್ಲ, ನಿಮ್ಮ ಹಿರಿಯರ ಹತ್ರ ಕೇಳಬೇಕು. ಆದರೆ ಏನು ಮಾಡೋದು, ನಿಮ್ಮ ಹತ್ರ ಕೇಳಲೇಬೇಕು. ಈಗ ನಿಮಗೆ ಅವರು ತಿಳಿಸ್ಕೊಟ್ಟಿದ್ದಾರೆ ಪ್ರಾರಂಭದ ದಿನಗಳ ಬಗ್ಗೆ, ಹೇಗಿತ್ತು ಆ ಸಂಘಟನೆ ಮಾಡಬೇಕಾದ್ರೆ, ಎಷ್ಟು ಜನ ಇದ್ದರು, ಹೇಗೆ ನಡೀತಾ ಇತ್ತು ಆ ಸಂದರ್ಭದ ಕಥೆಗಳು ಅಂತ.
ನಮಗೆ ಈಗ ನಾವು ಸಣ್ಣದಿರುವಾಗ ಕೆಲವೊಂದು ವಿಷಯ ನಮಗೆ ತುಂಬ ನೆನಪಿರ್ತದೆ. ನಾವು ಯಾವುದೇ ಇರಲಿ ಒಂದು ಒಂದು ಘಟನೆ ಯಾವುದಾದ್ರೂ ಒಂದು ತುಂಬ ನಮಗೆ ಅದು ಕಣ್ಣಿಗೆ ಕಾಣ್ತಾ ಇರ್ತದೆ. ನಮಗೆ ಬುದ್ಧಿ ತಿಳಿಯುವಾಗಲೇ ನಾವು ನಮ್ಮ ಅಂಗಳದಲ್ಲಿ ಅದೊಂದು ಸಂಸ್ಥೆ ಅಂತ ಹೇಳ್ಬೋದು. ನಮ್ಮ ಅಂಗಳದಲ್ಲಿ ಒಂದು ಕ್ಲಬ್ ತರ. ನಾವು ಶಾಲೆಯಿಂದ ಬರುವುದು ಸೀದಾ ಹೋಗುದಲ್ಲೇ ಕೂತ್ಕೊಳ್ಳೋದು. ಅಲ್ಲಿದ್ದೇ ಚಟುವಟಿಕೆ ಬಗ್ಗೆ ಅದರ ಬಗ್ಗೆ ನಾವು ಜಾಸ್ತಿ ಇದಿತ್ತು. ಅಲ್ಲಿ ವ್ಯಾಯಾಮ ಆಗಲಿ, ಸಂಜೆ ಮಕ್ಕಳಿಗೆಲ್ಲ ಇದು ಮಾಡಲಿಕ್ಕೆ. ಮತ್ತೆ ನಿಮಗೆ ಯಕ್ಷಗಾನದ ಒಂದು ತಂಡ ಇತ್ತು. ಎಲ್ಲ ಒಂದು ಟೀಮ್ ಮಾಡಿ ಏನಾದರೂ ಸಂಜೆ ಹೊತ್ತಿಗೆ ಒಂದು ಅದು ಎಂತ ತಾಳಮದ್ದಲೆ ಅಂತ ಎಲ್ಲ ಮೊದಲೆಲ್ಲ ಇತ್ತು, ಅದನ್ನೆಲ್ಲ ಇದು ಮಾಡಿದರು. ಮತ್ತು ಹೆಚ್ಚಾಗಿ ಕೃಷಿಕರೆಲ್ಲ ಇದ್ದರು ಅದರಲ್ಲಿ. ಕೃಷಿಕರು ಹೀಗೆ ತುಂಬ ಸಂಜೆ ಹೊತ್ತಿಗೆ ಒಂದು ಒಟ್ಟಿಗೆ ಸೇರಿ ಏನಾದರೂ ಮಾಡುವ. ಮತ್ತು ಯಾರಿಗಾದ್ರೂ ಒಂದು ಅನ್ಯಾಯ ಆದರೆ ಒಂದು ಆ ಟೀಮ್ ತುಂಬ ಹೆಲ್ಪ್ ಆಗಿದೆ ಆ ಟೈಮಲ್ಲಿ. ಜಯಶಂಕರ್ ಮಿತ್ರ ಮಂಡಳಿ ಅಂತ ಭಾರಿ ಹೆಸರಿದ್ದ ಒಂದು ಇದು. ಅಲ್ಲಿ ಆ ತಂಡ ಅಂಥದ್ದು ಎಲ್ಲಿ ಇಲ್ಲ. ಯಾರು ಇರಲಿ ಅಲ್ಲಿ ಏನಾದರೂ ಒಂದು ಮರಣ ಆದರೆ ಅದೊಂದು ಆ ಏರಿಯಾದಲ್ಲಿ ಎಲ್ಲರೂ ರಜೆ ಆ ದಿನ. ಎಲ್ಲರೂ ಸೇರಿ ಅವರ ಮನೆಗೆ ಎಂತೆಲ್ಲ ವ್ಯವಸ್ಥೆ ಎಲ್ಲ ಬೇಕು ಆ ದಿನ, ಏನು ಅದನ್ನು ಸುಡುವ ವ್ಯವಸ್ಥೆ ಆಗಲಿ. ಈಗ ಸ್ಮಶಾನಕ್ಕೆ ಕೊಂಡೋಗ್ತಾರೆ ಎಲ್ಲ. ಇದು ಮೊದಲು ಹಾಗೆ ಅಲ್ಲ. ಅಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಮರ ಕಡಿಯುವುದು, ಎಲ್ಲರೂ ಸೇರಿ ಕಟ್ಟಿ ಕಡಿಬೇಕು. ಎಲ್ಲೋ ಒಂದು ಯಾರ ಗದ್ದೆ ಸ್ವಲ್ಪ ಕೊಟ್ಟರೆ, ಜಾಗ ಕೊಟ್ಟರೆ ಅಲ್ಲಿ ಕೊಂಡೋಗಿ ಅದನ್ನು ಹುಡುದ ಮತ್ತೆ ಅದನ್ನು ಒಂದು ದಫನ ಮಾಡುವಂಥ ಕೆಲಸ ಎಲ್ಲರೂ ಸೇರಿ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ ಒಂದು ಕುಟುಂಬ ತುಂಬ ಮುಂಚೂಣಿಯಲ್ಲಿತ್ತು ಹಾಗೆ. ಮತ್ತೆ ಅದೇ ಅಂಥದ್ದೇ ಅಲ್ಲ, ಮದುವೆ ಸಮಾರಂಭ ಆಗಲಿ ಯಾವುದು ಕೂಡ ಜೊತೆಯಲ್ಲಿ ಸೇರ್ಕೊಂಡು ಮಾಡುವಂಥ ಒಂದು ಸಂಸ್ಥೆ. ಎಸ್, ನಿಜ ಸರ್. ಒಂದು ಕರೆ ಇದೆ ಕಾರ್ಯಕ್ರಮದಲ್ಲಿ. ಹಲೋ ಹಲೋ, ಸ್ಪಂದನ ಟಿವಿ ಅಲ್ವಾ? ಹೌದು, ನಮಸ್ತೆ ಸರ್. ನೇರ ಪ್ರಸಾರದಲ್ಲಿ ಇದ್ದೀರಾ ತಾವು ಕೂಡ. ತಮ್ಮ ಹೆಸರು? ನಮಸ್ಕಾರ, ಕುಮಾರಣ್ಣ. ನಮಸ್ತೆ ನಮಸ್ತೆ. ತಮ್ಮ ಹೌದು ಹೌದು, ತಮ್ಮ ಹೆಸರು ಎಲ್ಲಿಂದ? ನಾನು ಶರತ್ ಶೆಟ್ಟಿ, ನೈಜೀರಿಯಾ, ನಿಮ್ಮ ಫ್ರೆಂಡ್. ಓಕೆ ಓಕೆ, ಮಾತಾಡಿ ಸರ್, ಮಾತಾಡಿ. ನೈಜೀರಿಯಾದಿಂದ ಮಾತಾಡ್ತಿದ್ದೀನಿ. ನಮ್ಮ ರಘುವಣ್ಣ ಇರ್ಬೇಕು ನಿಮ್ಮ ಮುಂದೆ. ಹೌದು ಹೌದು. ಶರತಣ್ಣ ನಮಸ್ತೆ. ರಘುವಣ್ಣ ನಮಸ್ಕಾರ. ನಮಸ್ತೆ ಶರತಣ್ಣ. ಯಾರೇ ಕೋಡೆ ಫೋನ್ ಮಾಡ್ತಿದ್ದೆ, ಕೋಡೆ ತೆಗಿದ್ದಾರೆ. ತುಳುವಲ್ಲಿ ಮಾತಾಡ್ಬೋದಲ್ಲ ಕುಮಾರಣ್ಣ? ಮಾತಾಡಿ ಸರ್, ಪಾತಿರ್ಲಿ, ಖಂಡಿತ ಪಾತಿರಲಿ. ಆ ರಘುವಣ್ಣ ಬಾರಿ ಆತ್ಮೀಯರು. ಅವನ ಕೋಡೆ ಬರ್ತಡೇ ಇರ್ತಲ್ಲಿ ಹುಟ್ಟುದಿನ ದಿನ. ಸಂಚಾರಿಗೆ ಈ ಮಾಧ್ಯಮದ ಮುಖಾಂತರ ಇನ್ನಿಲ್ಲ ವಿಶ್ವವಂತಂದ್ರೆ ದೇವರ ಯಜಮಾನ್ ಪಡರೆ ನೀಪಲ ಬೊಕ್ಕ ರಘುವಣ್ಣೆ ಎಂಕಲ್ನ ಊರ್ದ ಮಲ್ಲ ಮಾನಿಸ್ತಾರೆ. ಓಕೆ, 6 ಮಂತ್ ದಿನ ಸೇವೆ ಎನ್ನಾರ ಆತ್ಮೀಯ ಆಗ್ತದೆ. ಯಾರು ಏರ್ಮಲ್ಲ ಎಟ್ಟ ಗುಣವನ್ನು ಪುರಾಣ ನಂಚಿನ ಒಂದು ಸ್ವಭಾವದ. ಆ ನಿಟ್ಟಿನಲ್ಲಿ ನಮ್ಮ ರಘುವಣ್ಣ ಮತ್ತು ಅವರ ಧರ್ಮಪತ್ನಿ ಹೇಮಲತಾಕ ಅವರು ಕೇವಲ ಒಂದು ಕಾರ್ಪೊರೇಟರ್ ಆಗಿ ಅಲ್ಲ, ಅವರು ಸಾಧಾರಣ ನಾನು ಬುದ್ಧಿಕೇಂದ್ರದಿಂದ ಸಮಾಜಕ್ಕೋಸ್ಕರ ಒಂದು ತುಡಿತಾ ಇರುವಂತಹ ವ್ಯಕ್ತಿ. ಅವರನ್ನು ನೀವು ನಿಮ್ಮ ಮಾಧ್ಯಮದಲ್ಲಿ ಸ್ಪಂದನದ ಮುಖಾಂತರ ಎಲ್ಲ ಜನರಿಗೆ ಮತ್ತೊಮ್ಮೆ ಎಲ್ಲ ಅವರ ಬಗ್ಗೆ ತಿಳಿಯದಿರುವವರಿಗೆ ಅವರ ಬಗ್ಗೆ ಒಂದು ಸಂರಕ್ಷಣೆ ಮಾಡುತ್ತಿರುವುದು ತುಂಬಾ ಖುಷಿ ತಂದಿದೆ. ಅವರ ಸರ್ಕಾರಗಳು ಸಮಾಜಮುಖಿ ಮತ್ತೆ ಶೈಕ್ಷಣಿಕವಾದಂತಹ ಅವರ ಊರಲ್ಲಿ, ನಮ್ಮ ಹೋಮಂದಿರಲ್ಲಿ, ನಾನು ಹೋಮಂದಿರವನು, ಊರಲ್ಲಿ ಕನ್ನಡ ಮಾಧ್ಯಮದ ಒಂದು ಗವರ್ಮೆಂಟ್ ಶಾಲೆ ಇತ್ತು. ಅದರ ಮಕ್ಕಳು ಬರೋದಿಲ್ಲ ಅಂತ ಮುಚ್ಚುವ ಸ್ಥಿತಿಯಲ್ಲಿ ಇತ್ತು. ಅದನ್ನು ಇವರು ಗಂಡ ಹೆಂಡತಿ ಇಬ್ಬರು ಸತತ ಪ್ರಯತ್ನದಿಂದ ಊರವರನ್ನೆಲ್ಲ ಸೇರಿಸಿ ಎಲ್ಲರ ವಿಶ್ವಾಸ ಗಳಿಸಿ ಅದನ್ನು ಈಗ 300ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ನನ್ನ ಲೆಕ್ಕದಲ್ಲಿ ಹಾಗೆ ಮಾಡಿದ್ದಾರೆ. ಹಾಗೆ ಸರ್ಕಾರದ ದುಡ್ಡು ಯಾವುದೇ ಕಾರ್ಪೊರೇಟ್ ಬಳಸುವುದು ದೊಡ್ಡ ವಿಚಾರ ಅಲ್ಲ. ಆದ್ರೆ ಇವರು ತನ್ನ ವೈಯಕ್ತಿಕವಾದಂತ ಎಲ್ಲ ಏನು ಲಾಭ ಬರ್ತದೆ ಅದನ್ನೆಲ್ಲ ಸಮಾಜಕ್ಕಾಗಿ ಕೊಟ್ಟಂತ ಒಬ್ರು ಅತಿ ಒಂದು ಉತ್ತಮ ವ್ಯಕ್ತಿ ಅಂತ ಹೇಳೋದಕ್ಕೆ ಯಾವುದೇ ಸಂದೇಹ ಇಲ್ಲ. ಅಂತವರಿಗೆ ಶುಭವಾಗಲಿ. ಮತ್ತೆ ನಿಮ್ದು ಕುಮಾರ, ನಾನು ನಿಮ್ಮ ಹತ್ರ ಮಾತಾಡೋದು ಬಸ್ಸನ್ನು ವಾಟ್ಸಪ್ ಅಲ್ಲಿ ಕಮ್ಯುನಿಕೇಟ್ ಮಾಡಿದ್ದೆ. ನಿಮ್ದು ಶುಭವಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ನಮಸ್ತೆ. ಬಹಳಷ್ಟು ಪ್ರೀತಿಯಿಂದ ನೈಜೀರಿಯಾದಿಂದ ಸಮಯ ಮಾಡಿಕೊಂಡು ಬಹಳಷ್ಟು ಖುಷಿಯಿಂದಲೇ ಕರೆ ಮಾಡಿದ್ರು. ಮೊದಲ ಕರೆ ನೈಜೀರಿಯಾದಿಂದ ಬಂತು. ನಿಜವಾಗ್ಲೂ ಕೂಡ ಈ ಊರಿಂದ ಬೇರೆ ಊರಲ್ಲಿ ಹೋದರೂ ಕೂಡ ಈ ಭಾಗದಲ್ಲಿರುವಂಥ ಪ್ರತಿ ವಿಚಾರದ ಬಗ್ಗೆ ಅವರಿಗಿರುವಂಥ ತುಡಿತದ ಬಗ್ಗೆ ನಮಗೆ ನಿಜವಾಗ್ಲೂ ಕೂಡ ಗೌರವ ಆಗ್ತದೆ ಅಂತ ಹೇಳ್ತಾರೆ. ಸೊ ಬಹಳಷ್ಟು ಖುಷಿಯಿಂದ ಮಾತನಾಡಿದರು. ಏನು ಹೇಳ್ತೀರಾ ಇಂಥ ಮಾತುಗಳು ಬಂದಾಗ, ನಿಮ್ಮ ಬಗ್ಗೆ ಅಷ್ಟೊಂದು ಪ್ರೀತಿಯನ್ನು ತೋರಿಸಿದಾಗ? ನಮಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಅಪೇಕ್ಷೆ ಇಟ್ಟು ಯಾವುದನ್ನು ಫಲಾಪೇಕ್ಷೆ ಅಂತ ನಾವು ಯೋಚನೆ ಮಾಡೋದಿಲ್ಲ. ಎಂತ ನಮಗೆ ಇಲ್ಲಿ ಯಾರು ನಮ್ಮ ಕಣ್ಣಿಗೆ ಕಾಣೋದು ಯಾವುದು ಉಂಟು. ಈಗ ಒಬ್ಬ ಅಲ್ಲಿ ಏನಾದರೂ ಬಿದ್ದ ಅಂತ ನಮ್ಮ ಕೆಲಸ ಏನು, ನಾವು ಅವನನ್ನು ಇಟ್ಕೊಂಡು ಹೋಗುದು. ಯಾರು ಸಮಾಜದಲ್ಲಿ
ತುಂಬಾ ತೀರ ಬಡತನ ಅಂತ ಹೇಳಿ ನಮ್ಗೆ ಖಂಡಿತ ಗೊತ್ತಾಗ್ತದೆ. ನಾವು ಅದೇ ಲೆವೆಲ್ ಇಂದ ಬಂದವರು, ನಮಗೆ ಅವರಿಗೆ ಏನು ಸಹಾಯ ಮಾಡ್ಬೇಕಂತ ಹೇಳಿ ನಮ್ಮ ಇನ್ನೊಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಬ್ದುಲ್ ರಜಾಕ್, ಎಲ್ಲಿಂದ ಸರ್? ವಾಮಂಜೂರಿಂದ. ಓಕೆ, ಅಬ್ದುಲ್ ರಜಾಕ್ ಅವರು ವಾಮಂಜೂರಿಂದ. ಮಾತಾಡಿ ಸರ್. ಹಲೋ, ಮಾತಾಡಿ ಸರ್. ರಘು ಸಾಲಿಯನ್ ಅವರು ಇದ್ದಾರೆ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ. ಸರ್ ನಮಸ್ತೆ ಸರ್. ನಮಸ್ತೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಮಸ್ತೆ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇನ್ನೇ ಆಗಿದೆ. ಖಂಡಿತ ಸರ್. ಏನ್ ಹೇಳ್ತೀರಾ ಸರ್ ಜೈಶಂಕರ್ ಮಿತ್ರ ಮಂಡಳಿ ಈ ಒಂದು ತಂಡದ ಬಗ್ಗೆ? ಜಯಶಂಕರ್ ಮಿತ್ರ ತಂಡ ಅಂದ್ರೆ ಒಂದು ಊರಿಗೊಂದು ಒಳ್ಳೆ ಹೆಸರು ಊರಿಗೆ. ಮತ್ತೆ ಅಂದ್ರೆ ಊರಲ್ಲಿ ತುಂಬಾ ತುಂಬಾ ಕಾರ್ಯಕ್ರಮದಲ್ಲಿ ಅವರೊಂದು ಜಾತಿ ಭೇದ ಇಲ್ಲದೆ ಹೆಚ್ಚಿನ ಒಂದು ಮುಸ್ಲಿಮ್ಸ್ ಮಾತಾಡ್ತಿದ್ರು. ಆದ್ರೆ ಅವ್ರ ಜಾತಿ ಭೇದ ಇಲ್ಲದೆ ನಮ್ಮ ಹತ್ರ ಒಂದು ಮಾಡ್ತಾ ಇದ್ದಾರೆ ಜಯಶಂಕರ್ ಮಿತ್ರ ಎಲ್ಲ ತಂಡದವರು. ಖಂಡಿತ ಸರ್. ಮತ್ತೆ ಎಲ್ಲ ಫಂಕ್ಷನ್ ಗೆ ಯಾವ್ದ್ರಲ್ಲಿ ಆದ್ರೂ ನಮ್ಮ ಮಸೀದಿಯಲ್ಲಿ ಫಂಕ್ಷನ್ ಆದ್ರೂ ನಾವು ಹೆಚ್ಚಿನ ಕಾಲ್ ಮಾಡಿ ಎಲ್ಲಾ ತಂಡವರು ಕರ್ಕೊಂಡು ಬಂದು ನಮ್ಮ ಹತ್ರ ಇರ್ತಾರೆ. ಖಂಡಿತ ಸರ್. ಮತ್ತೆ ಜಯಶಂಕರ್ ಮಿತ್ರ ಮಂಡಳಿಯಲ್ಲಿ ಒಳ್ಳೆ ಕೆಲಸ ಆಗಿದೆ ಊರಲ್ಲಿ. ಒಳ್ಳೆ ಶೋತ್ಸವ ಒಳ್ಳೆ ಮಾಡಿದ್ದಾರೆ. ನಮ್ದು ಸ್ಕೂಲ್ಗಾಗ್ಲಿ, ಬಸ್ ಆಗ್ಲಿ, ಮತ್ತೆ ನಮ್ದು ಇಲ್ಲಿ ಊರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಆಗ್ಲಿ, ಹೌದು, ಮತ್ತೆ ಪಾಪದವರಿಗೆ ಮದುವೆ ವಿಷಯ ಆಗ್ಲಿ. ಹೆಚ್ಚಿನ ನಮ್ದೇ ಒಂದು ಫ್ಯಾಮಿಲಿಯಲ್ಲಿ ಒಂದು ಲೇಡಿ ದುಬೈಗೆ ಹೋಗಿ ಬಾಕಿಗೆ ಉಳಿದಿತ್ತಲ್ಲಿ ಕೆಲಸ ಎಲ್ಲ ಕಷ್ಟ ಆಗಿ ಉಳಿದಿತ್ತು. ಹಾಗೆ ನಾವು ರಘು ಸರ್ ಅಂತ ಹೇಳಿದಕ್ಕೆ ಅವರ ಹಣ ಕೊಟ್ಟು ಕಳಿಸಿದ್ದೇವೆ ದುಬೈನ ಊರಿಗೆ. ಮತ್ತೆ ನಾನೊಂದು ಹೇಳಿದೆ ಒಬ್ಬರಿಗೆ ಹುಷಾರಿಲ್ಲ, ಹೀಗೆ ತುಂಬಾ ಕಷ್ಟ ಉಂಟು ಅವರಿಗೆ ಅಂತ ಹೇಳ್ಬೇಕು. ಜ್ಯೋತಿ ನಗರದಲ್ಲಿ ಜಮಾಲಿನ ತಾಯಿ ಜಮಾಲ್ ಅಂತ ಹೇಳಿ ಅವರ ತಾಯಿ ನಮ್ಮ ಮುಸ್ಲಿಮ್ಸ್ನವರು, ಅವರಿಗೆ ಸಹ ತುಂಬಾ ನೆರವಾಗಿದ್ದಾರೆ. ಖಂಡಿತ ಸರ್. ಏನ್ ವಿಶ್ ಮಾಡ್ತೀರಾ ಸರ್ ಈ ತಂಡಕ್ಕೆ ಏನ್ ವಿಶ್ ಮಾಡ್ತೀರಾ ಅಂತ? ಇನ್ನು ಮುಂದಕ್ಕೂ ಪೀಳಿಗೆ, ನಮ್ಮ ಪೀಳಿಗೆ ಮುಂದಕ್ಕೂ, ನಮ್ಮ ಮಕ್ಕಳ ಪೀಳಿಗೆ ಇರಬೇಕು, ಹೀಗೇನೆ ಕಂಟಿನ್ಯೂ ಆಗ್ಲಿ ಅಂತ ನಾನು ಆರಿಸ್ತೇನೆ. ಖಂಡಿತ ಸರ್, ನಿಮ್ಮ ಪ್ರೀತಿ ಹೀಗೆ ಇರಲಿ. ಧನ್ಯವಾದ. ಹೇಳಿ ಸರ್. ಸರ್ ಹೇಳಿ. ಮತ್ತೆ ಇದರ ಮುಂಚೆ ಇದಕ್ಕೆ ಈ ಸಂಘದ ಎದುರುಗಡೆ ತುಂಬಾ ಸಂಘ ಕಟ್ಟಿದ್ದಾರೆ ಊರಿನವರು. ಯಾರು ಸಹ ಉಳಿಲಿಲ್ಲ. ನನ್ನ ಅಪ್ಪ ಹೇಳಿದ ಮಾತು ನನ್ನ ಮಕ್ಕಳು. ಇದ್ರ ಮುಂಚೆ ಎಷ್ಟು ಸಂಘ ಬಂದಿದ್ರೆ ಎದುರುಗಡೆ ನಾವು ದೊಡ್ಡ ಯಾರು ಸಹ ಹೆಚ್ಚಿನ ಮೆಚ್ಚಲಿಲ್ಲ. ಇವರಂತ ಒಳ್ಳೆ ಸಂಘ ಎಲ್ಲಿ ಸಹ ನೋಡ್ಲಿಕ್ಕೆ ಇವರ ಈ ಸಂಘವನ್ನು ನೋಡಿ ಎಲ್ಲಿ ಸಂಘ ಕಟ್ಟಬಹುದಾದ್ರೆ ಈ ಸಂಘ ನೋಡಿ ಕಟ್ಟಬಹುದು. ಜಾತಿನದಿಲ್ಲದೆ ಒಳ್ಳೆ ಒಂದು ಊರಿಗೊಂದು ಎಲ್ಲ ಉಪಕಾರ ಮಾಡಿ. ನಿಜ ಸರ್, ನಿಜ. ಯಾವ್ದು ಒಳ್ಳೆ ಅಂದ್ರೆ ಅವಷ್ಟು ಒಳ್ಳೆ ಸಂಘ ನನ್ನ ಲೈಫ್ ಅಲ್ಲಿ ನಾನು ನೋಡಿಲ್ಲ. ನನಗೆ ನಾನು ಆಕ್ಚುಲಿ ಇಷ್ಟ ನೋಡಿಲ್ಲ. ಅಪ್ಪನೇ ನನಗೆ ಒಳ್ಳೆ ಸಪೋರ್ಟ್, ಅವರಿಗೆ ಒಳ್ಳೆ ಸಪೋರ್ಟ್ ಮಾಡ್ತೀನಿ ಜಯಶಂಕರ್ ಮಿತ್ರ. ಓಕೆ, ರೈಟ್. ಏನೇ ಇರ್ಲಿ ಸರ್, ಈ ಪ್ರೀತಿ ಹೀಗೆ ಇರ್ಲಿ. ಒಂದಷ್ಟು ಭಾಗದ ಜನರಿಗೆ ಇದೆಲ್ಲ ಸ್ಫೂರ್ತಿ ಆಗ್ಬೇಕಷ್ಟೇ. ಹೌದು ಸರ್. ಈ ಸಂಘ ನೋಡಿ ಬೇರೆಯವ್ರ ಸಂಘ ಕಟ್ಬೇಕು. ಈಗ ನೋಡಿ, ಈಗ ಜಾತಿ ಅಂತ ಹೇಳಿ ಹೊಡೆದಾಡ್ತಿದ್ದಾರೆ ಸರ್. ಹೌದು. ಈ ಊರಲ್ಲಿ ಅಂತ ಸರ್ ನಮ್ಮ ಅಂದ್ರೆ ಅಣ್ಣ ತಮ್ಮಂದ್ರಾಗಿದ್ದೀವಿ. ಖಂಡಿತ ಸರ್, ಈ ಪ್ರೀತಿ ಹೀಗೆ ಇರ್ಲಿ. ಧನ್ಯವಾದ ಸರ್ ಕರೆ ಮಾಡಿರೋದಕ್ಕೆ. ಓಕೆ ಸರ್. ರೈಟ್. ಒಂದು ಸ್ಫೂರ್ತಿ ಅಂತ ಹೇಳಬಹುದು. ಈ ಭಾಗದಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಧರ್ಮ ಆಗಲಿ ಜಾತಿ ಆಗಲಿ ಭೇದ ಇಲ್ಲ. ನಾವೆಲ್ಲ ಜೊತೆಯಾಗಿ ನಿಲ್ತೇವೆ. ಏನೇ ಸಮಸ್ಯೆ ಆದರೂ ಮಾನವೀಯ ನೆಲೆಯಲ್ಲಿ ಜೊತೆಯಾಗಿ ನಿಲ್ಲುವವರು. ಸೊ ಹಾಗಾಗಿ ಇವತ್ತಿಗೂ ಕೂಡ ಜೈಶಂಕರ್ ಮಿತ್ರ ಮಂಡಳಿ ಈ ಭಾಗದ ಜನರ ಜೊತೆ ನಿಂತಿದೆ ಅನ್ನುವಂಥ ಮಾತನ್ನು ಹೇಳಿದರು. ಎಷ್ಟು ಖುಷಿ ಅನ್ನಿಸ್ತದೆ ಸರ್. ಅಂದರೆ ಸಮಾಜಕ್ಕೆ ಮಾದರಿಯಾಗಿ ನಿಂತಿದೆ ಅಂತ. ನಾನು ಹಿರಿಯರಿಗೆ ಇದರ ಬಗ್ಗೆ ನಮಗೆ ಯಾರು ಪ್ರೇರಣೆ ಆಗಿದ್ದಾರೆ, ಯಾರು ನಮಗೆ ಈ ಬುನಾದಿ ಹಾಕಿ ಕೊಟ್ಟಿದ್ದಾರೆ, ನಮಗೆ ಅದನ್ನು ಕಳಿಸಿದ್ದಾರೆ ಅವರು. ಯಾಕಂತ ಹೇಳಿದರೆ, ನೀವು ಜಾತಿ ಅದು ಇದಂತೆಲ್ಲ ಯಾವುದೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡಿ. ಸಮಾಜದಲ್ಲಿ ಎಲ್ಲರನ್ನು ಒಟ್ಟಿಗೆ ಸೇರಿ ಒಟ್ಟಿಗೆ ಕಟ್ಟಿಕೊಂಡು ಹೋಗಿ ಅಂತ. ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನನ್ನ ಮಟ್ಟಿಗೆ ನಾನು ಹೇಳ್ತೇನೆ, ರಾಜಕೀಯ ಬಿಡಿ, ಅದು ಒಂದು ಸೈಡಿಗೆ ಇರಲಿ. ರಾಜಕೀಯ ಬಿಟ್ಟು ಮಾತಾಡೋದಾದ್ರೆ ನಾನು ಎಲ್ಲರನ್ನು ಪ್ರೀತಿಸುವ, ಎಲ್ಲರೂ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ನಾನು ಹೇಳೋದಾದ್ರೆ ಜಾತಿ ಮತ ಬದಿಯಲ್ಲಿಟ್ಟು ಒಂದು ಮನುಷ್ಯರಾಗಿ ಬಾಳುವ. ಈಗ ನನ್ನ ಧರ್ಮಕ್ಕೆ ಇನ್ನೊಬ್ಬರ ಧರ್ಮಕ್ಕೆ ನೋವಾದ್ರೆ ಏನಾದ್ರು ನನ್ನ ಧರ್ಮಕ್ಕೆ ಏನಾದ್ರೂ ಅದರಲ್ಲಿ ಬಂದ್ರೆ ಖಂಡಿತ ನಾನು ಅದರಲ್ಲಿ ಎದ್ದು ನಿಲ್ತೇನೆ. ಖಂಡಿತ ಅದನ್ನು ನಾನು ಅಪೋಸ್ ಮಾಡ್ತೇನೆ. ಇನ್ನೊಂದು ಕರೆ ಇದೆ. ಹಲೋ. ನಮಸ್ತೆ, ಕುಮಾರ್ ವಿಟ್ಲ ಅವರೇ. ನಮಸ್ತೆ. ಸ್ಪೆಷಲ್ ಮಾತಾಡ್ತಿರೋದು. ಓಕೆ, ಮಾತಾಡಿ ನಟರಾಜ್ ಅವರೇ. ನಮಸ್ತೆ. ನಮಸ್ತೆ. ಅಲ್ಲ ನಟರಾಜ್,
ಏನಂತ ಹೇಳಿದ್ರೆ ರಘುವಣ್ಣ, ನಿಮ್ದು ತುಂಬಾ ಸಾಮಾಜಿಕ ಕೆಲಸ ಕಾರ್ಯ ನಾವು ಖಂಡಿತ ತುಂಬಾ ಮಾಧ್ಯಮದಲ್ಲಿ ನೋಡಿದ್ದೇವೆ, ನಾವು ಮುಖತಃ ನೋಡಿದ್ದೇವೆ. ಕೊರೋನಾದಿಂದ ಹಿಡಿದು ನಿರಂತರ ನಿಮ್ಮ ಜೀವನ ನಿರಂತರ ನೀವು ಸೇವೆ ಮಾಡ್ಕೊಂಡು ಬಂದಿರ, ಒಳ್ಳೆ ವಿಷಯ. ಆದ್ರೆ ನಮ್ಗೆ ತಿಳಿದ ಮಟ್ಟಿಗೆ ಒಂದು ನೀವು ನಮ್ಗೆ ಒಂದು ದೊಡ್ಡ ಸಾಹಸ ಮಾಡಿದಿರ ಒಂದು ಕಡೆ. ಅದನ್ನು ಸ್ವಲ್ಪ ನೀವು ನಮಗೋಸ್ಕರ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಆ ಸಿಚುವೇಶನ್ ಅನ್ನು. ಓಕೆ, ಏನ್ ಸರ್ ಸಾಹಸ? ಮಗು ಮತ್ತೆ ಅದೇನಂತ ಹೇಳಿದ್ರೆ, ಒಂದು ಮಗು ಮತ್ತೆ ಒಂದು ಹೆಂಗಸು ಅಂದ್ರೆ ತಾಯಿ ಯಾವುದೋ ಒಂದು ಕಾರಣಕ್ಕಾಗಿ ಬಾವಿಗೆ ಆತ್ಮಹತ್ಯೆನೋ ಅದು ಏನೋ ಒಂದು ವಿಷಯಕ್ಕೆ ಬಾವಿಗೆ ಬೀಳುವಾಗ, ಓಕೆ, ನಮ್ಮ ಗ್ರಾಮಸ್ಥರೆಲ್ಲ ಸಹಜವಾಗಿ ಒಂದು ನೋಡುವ ಏನಾಗ್ತದೆ ಅಂತ ನೋಡುವ ಪರಿಸ್ಥಿತಿ ಇರ್ತದೆ. ಯಾರು ಮುಂದೆ ಹೋಗ್ಲಿಕ್ಕೆ ಆ ಮೂಮೆಂಟ್ ಅಲ್ಲಿ ತುಂಬಾ ಮುಂದೆಯಿಂದ ನೋಡುವವರು ಇರುದು ನಾವು, ಕರೆಕ್ಟ್ ಅಲ್ಲ, ಸಹಜವಾಗಿ. ಅದರ ಮಧ್ಯೆ ಅದು ಬಿದ್ದಿದ್ದಾರೆ ಅಂತ ಹೇಳುವಾಗ ರಘು ಸಾಲೇನವರು ಬಾವಿಗೆ ಹಿಂದೆ ಮುಂದೆ ನೋಡದೆ ನಾನು ಬದುಕ್ತೇನೆ ಎನ್ನುವ ಒಂದು ಪರಾಮರ್ಶೆ ಮಾಡದೆ ಹಗ್ಗದ ಸಹಾಯದಿಂದ ಬಾವಿಗೆ ಹಾರ್ಬಿಟ್ಟು ಆ ಇಬ್ಬರನ್ನು ಸೇವ್ ಮಾಡಿದ್ದಾರೆ. ಗೊತ್ತಾಯ್ತಾ? ಅಂತ ನಿದರ್ಶನ ತುಂಬಾ ಇದೆ ಅವ್ರದ್ದು. ಈಗ ಕೊರೋನಾ ಕಾಲಘಟ್ಟದಲ್ಲಿ ಸಹ ಅದೇ ಹೌದು, ಕೊರೋನಾ ಶವನಾಗ ನಾವೆಲ್ಲ ಭದ್ರತೆಯಲ್ಲಿ ಇದ್ದೀವಿ ಒಳಗಡೆ. ಅವರು ಕೊರೋನಾದ ಶವಗಳ ಮಧ್ಯೆ ಒಂದು ಹೋರಾಟ ಮಾಡ್ತಿದ್ರು ನಿರಂತರವಾಗಿ. ಅದು ಬದುಕುವ ಸೇವೆ ಅಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ಅದು ಏನ್ ಹೇಳಿ, ಬದುಕಿ ಸಾಯುವಂತ ಅಲ್ಲ, ಅವರು ಬದುಕುವ ಸೇವೆಗಿಂತ ಅವರು ಬದುಕಿಸುವ ಸೇವೆಯನ್ನ ಮಾಡ್ಕೊಂಡು ಬಂದ್ರು ಅಂತ. ಖಂಡಿತ ಹೌದು. ಆದ್ರೆ ಬದುಕುವ ಸೇವೆ ಅಂತ ಹೇಳಿದ್ರೆ ಹೇಗೆ ಹೇಳಿ, ನಮ್ಮ ಜೀವಕ್ಕಿಂತ ಬೆಲೆ, ಹೌದು, ಜೀವದ ಹಂಗು ತೊರೆದು ಅವ್ರು ನಿಂತಿದ್ದಾರಲ್ಲಿ ಸಮಾಜಕ್ಕೋಸ್ಕರ. ಆದ್ರೆ ಆ ಸಿಚುವೇಶನ್ ಒಂದು ಅವರ ಸಿಚುವೇಶನ್ ಏನಾಯ್ತು ಅಂತ. ಆಲ್ ದ ಬೆಸ್ಟ್ ರಘುವಣ್ಣ, ಹೀಗೆ ಮಾಡ್ತಾ ಇರಿ, ದೇವರ ಆಶೀರ್ವಾದ ನಿಮ್ಗೆ ಇರ್ಲಿ ಯಾವತ್ತು. ಧನ್ಯವಾದ. ಬಹಳಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಇಂಥ ಸಾಹಸವಾದಂಥ ವಿಚಾರಗಳಲ್ಲೂ ಕೂಡ ಅವರು ಇದ್ದಾರೆ. ಸಮಾಜಕ್ಕೆ ಸಮಸ್ಯೆಗಳು ಸಂಕಷ್ಟಗಳು ಬಂದಾಗ ಸಮಾಜದ ಜೊತೆ ಅವರ ಜೀವದ ಹಂಗು ತೋರ್ದು ಕೂಡ ನಿಂತಿದ್ದಾರೆ ಅಂತ. ಖಂಡಿತವಾಗ್ಲೂ ಈ ಒಂದು ತಂಡದ ಬಗ್ಗೆ ಆಗಿರ್ಬೋದು ಅಥವಾ ರಘು ಸಾಲೇನವ್ರ ಬಗ್ಗೆ ಆಗಿರ್ಬೋದು ಮತ್ತಷ್ಟು ಕೇಳ್ತೀವಿ, ವಿಚಾರಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅವರು ಅಂತ ಹೇಳ್ತಾ ಮಾತಾಡ್ತೀವಿ ವಿರಾಮದ ಬಳಿಕ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಮಾತನಾಡ್ತಾ ಇರುವಂಥದ್ದು ಜೈಶಂಕರ್ ಮಿತ್ರ ಮಂಡಳಿ, ಹಾಗೆಯೇ ರಘು ಸಾಲ್ಯನ್ ಅವರಿದ್ದಾರೆ ಉಪಾಧ್ಯಕ್ಷರು. ಈ ಒಂದು ತಂಡ ಹೇಗೆ ಚಾಲ್ತಿಗೆ ಬಂತು, ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು, ಯಾವ ರೀತಿಯ ಅಂದರೆ ದೈನಂದಿನ ಚಟುವಟಿಕೆ ಆ ತಂಡದ್ದು ಹೇಗಿರ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು, ಅಂದರೆ ಹಿರಿಯರ ಬಗ್ಗೆ. ಇನ್ನು ನಾನು ನಿಮ್ಮ ಬಗ್ಗೆ ಕೇಳಬೇಕು ಸರ್, ನಿಮಗೆ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಕಾನ್ಸೆಪ್ಟ್ ನಿಮ್ಮ ಮನಸ್ಸಿಗೆ ಯಾಕೆ ಬಂತು? ಅದು ಸರ್ಕಲ್. ನಾವು ಸೇರಿದ ಕೂಟ ಆಗಿರ್ತದೆ. ಕೆಲವು ಹೇಳ್ತಾರಲ್ಲ ಮಕ್ಕಳು ಇಂಥವರೊಟ್ಟಿಗೆ ಸೇರಿಸಿ ಸಹವಾಸ ದೋಷ ಅಂತ ಯಾಕಂತ ಹೇಳಿದ್ರೆ ನಮ್ಮ ಟೀಮಲ್ಲಿ ಈಗ ಗಂಗಣ್ಣ ಅಂತ ಹೇಳಿ ನಮ್ಮ ಅಧ್ಯಕ್ಷರು. ಓಕೆ ಸರ್, ಒಂದು ಕರೆ ತೆಗೆದುಕೊಳ್ತೇನೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಇದು ಕವಿತಾ ದಿನೇಶ್ ಅಂತ ವಾಮಂಜೂರಿಂದ. ಓಕೆ ಓಕೆ, ಮಾತಾಡಿ ಅಮ್ಮ. ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಇವತ್ತು ಜೈಶಂಕರ್ ಮಿತ್ರ ಮಂಡಳಿ ಉಪಾಧ್ಯಕ್ಷರಿದ್ದಾರೆ ರಘು ಸಾಲ್ಯನ್. ನಮಸ್ತೆ. 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 ನಮ್ಗೆ ತುಂಬಾ ಹೆಮ್ಮೆ, ನಮ್ಮ ಊರಿನ ಒಂದು ನಮ್ಮ ಪರಿಚಯರಾದ ರಘು ಅಣ್ಣ ಇಷ್ಟೊಂದು ಕೆಲಸ ಮಾಡ್ತಾರಂತ ಹೇಳಿದ್ರೆ ನಮ್ಗೆ ಅದನ್ನು ಈಗ ಖಾಲಿ ನೀವೊಂದು ಕಾರ್ಯಕ್ರಮ ಮಾಡಿ ಅದನ್ನ ಈಗ 4 ಜನರಿಗೆ ತೋರಿಸ್ತೀರಾ, ಬಟ್ ಅವರ ಅಂತ ಒಂದು ವೇದಿಕೆಯನ್ನು ಇಷ್ಟಪಡದ ವ್ಯಕ್ತಿ ಅವರು ಎಷ್ಟು ಸಹಾಯ ಪ್ರತಿಯೊಬ್ಬರಿಗೆ ಸಹ. ಅವರು ಯಾವ ಜಾತಿ ನೋಡುದಿಲ್ಲ, ಯಾವ ಪಕ್ಷ ಅಂತ ನೋಡುದಿಲ್ಲ. ನಿಮಗೆ ಕಷ್ಟ ಅಂತ ಬಂದಾಗ ರಘುವಣ್ಣ ಯಾವಾಗ್ಲೂ ಇದ್ದಾರೆ. ಒಂದು ಕಾಲ್ ಮಾಡಿದ್ರೆ ಸಾಕು, ರಘುವಣ್ಣ ಇಂಥ ಪ್ರಾಬ್ಲಮ್ ಇದೆ ಹೀಗೆ ಅಂತ ಅವರ ಬಂದು ಅದನ್ನು ಕಂಪ್ಲೀಟ್ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟು ಅವರು ಹೋಗ್ತಾರೆ. ಅವರು ಖಾಲಿ ನಮ್ಮ ಒಂದು ಸಂಘದಲ್ಲಿದ್ದೇನೆ, ನಾನು ಒಂದು ಪಕ್ಷದಲ್ಲಿ ಇದ್ದೇನೆ ಅಂತ ನೋಡಿದವರಲ್ಲ. ಕೊರೋನಾ ಟೈಮ್ ಅಲ್ಲಿ ಇವನ್ ನನ್ನ ಗಂಡ ಕೂಡ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರು. ಬಟ್ ನನಗೆ ಒಂದು ಆಸ್ಪತ್ರೆಯಿಂದ ಹೊರಗೆ ಬಂದಾಗ ನಾನು ನೋಡಿದ ವ್ಯಕ್ತಿ ಅವರಾಗ್ಲಿ ಅವರ ಜೊತೆ ಆಗ್ಲಿ ಇದ್ದು ನಮಗೆ ನಿಂತು ಸಾಂತ್ವನ ಹೇಳಿದ್ದಾರೆ. ಸೊ ತುಂಬಾ ಅವರಿಗೆ ನಾನು ಹೇಳುದು ಅಂತ ಹೇಳಿದ್ರೆ ಅವರಿನ್ನೂ ಅವರ ವೃತ್ತಿಯಲ್ಲಿ ಆಗಲಿ, ಅವರ ಹೆಂಡತಿ ಆಗಲಿ, ಅವರಿಗೆ ಕಾರ್ಪೊರೇಟರ್ ಆಗಿದ್ದಾರೆ, ಅವರಿಗೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ಯಾಕಂದ್ರೆ ಅವರಿಗೆ ಅಧಿಕಾರ ಸಿಕ್ಕಿದಾಗ ಅವರು ಇನ್ನಷ್ಟು ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ಇನ್ನಷ್ಟು ಸಹಾಯ ಮಾಡ್ಲಿಕ್ಕೆ ಅವರಿಗೆ ಒಂದು ಚಾನ್ಸ್ ಸಿಗ್ತದೆ. ದೇವರ ಒಂದು ಆಶೀರ್ವಾದ ಅವರಿಗೆ ಮಾಡ್ಲಿ ಅಂತ ಅಷ್ಟು ಕೇಳ್ತೀನಿ. ಖಂಡಿತ, ಧನ್ಯವಾದ. ಥ್ಯಾಂಕ್ ಯು. ಸೂಪರ್. ಈ ನಡುವೆ ನೀವು ಮಾತನಾಡ್ತಾ ಇದ್ರಿ, ನಿಮ್ಮ ಸಹವಾಸ ಅನ್ನುವಂಥದ್ದು ಆ ರೀತಿಯಲ್ಲಿ ಇತ್ತು ಅಂತ. ನಿಮ್ಮ ಹಿರಿಯರು ಕೂಡ ಇದ್ರು, ಗಂಗಣ್ಣನೋ ಏನೋ ಒಂದು ಹೆಸರು. ಹೌದು, ಅವರು ಮೊದಲಿಂದ ಅವರಂತ ಹೇಳಿದ್ರೆ ನಮ್ಗೆ ಒಂದು ಶಾಲೆಯಲ್ಲಿ ಮಾಸ್ಟರ್ ಇದ್ದಾರೆ. ಅಂದ್ರೆ ಜೂರು ಮಾಸ್ಟರ್ ಇರ್ತಾರೆ ಹಾಗೆ. ಅವರು ಎಲ್ಲಿಯಾದ್ರೂ ಇದ್ರೆ ನಾವು ಒಂದು ಟೀಮ್ ಅವರ ಎದುರಲ್ಲಿ ಏನ್ ಮಾಡ್ಲಿಕ್ಕಿಲ್ಲ. ಅಂದ್ರೆ ಅಷ್ಟು ಶಿಸ್ತು ಅವರಿಗೆ, ಅವರ ಮಾತಿಗೆ ಅಷ್ಟು ಬೆಲೆ. ಅಂದ್ರೆ ಅವರು ಈಗ ನೋಡಿ, ಒಂದು ಕೂಟ ಕಟ್ಟುದಾದ್ರೆ ಅಲ್ಲಿ ಒಂದು ಬೇರೆ ಬೇರೆ ಟೈಪ್ ಅಲ್ಲಿ ಬೇರೆ ಬೇರೆ ಹುಡುಗರು ಇರ್ತಾರೆ, ಬೇರೆ ಬೇರೆ ಮೆಂಟಾಲಿಟಿ ಇರ್ತದೆ. ಹೌದು, ಅವರನ್ನೆಲ್ಲ ಒಟ್ಟಿಗೆ ಕೊಂಡೋಗ್ಬೇಕಲ್ಲ. ಆದ್ರೆ ಅವರಿಗೆ ಕೇಳ್ತಾ ಇದ್ರು, ಒಂದು 20-30-50ಕ್ಕಿಂತಲೂ ಜಾಸ್ತಿ ಹುಡುಗರಿದ್ರು. ಒಂದು ಆ ಏಜ್ ಅದೇ ತರ ಇತ್ತು. ಆದ್ರೆ ಅವರಿಗೆ ಎದುರ್ತಿದ್ರು ಎಲ್ಲರೂ. ರೈಟ್, ಮಾತಾಡುವ. ಅಂದ್ರೆ ಈ ಅಂತಹ ಶಿಸ್ತಿನ ಪಾಠ ಇದರಿಂದ ಇವತ್ತು ನಿಮ್ಮಂತ ಯುವಕರು ಮುಂದೆ ಬಂದಿದ್ದಾರೆ ಆ ಭಾಗದಲ್ಲಿ ಅಂತ ಹೇಳ್ಬೋದು. ಖಂಡಿತ ಹೇಳ್ಬೋದು. ಅವರೇ ನಮಗೆ ಒಂದು ಪ್ರೇರಣೆ ಅಂತ ಹೇಳ್ಬೋದು. ಈಗ ಕೂಡ ಇದ್ದಾರೆ. ಅವ್ರು ಹೇಳುದು ಯಾವಾಗಲೂ ಮಾತಾಡುವಾಗ, ನೀವು 50ನೇ ವರ್ಷ ನಾಳೆ ನಾವು ಇದ್ದೇವಾ ಇಲ್ವಾ ಅಂತ, ಆದ್ರೆ ನೀವು ಅದನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ತುಂಬಾ ಬೇಜಾರಾಗ್ತದೆ ಕೇಳುವಾಗ. ಅವರು ಬೇಕು ಅಂತ ಹಿರಿಯರು ಇರೋದಕ್ಕೆ ಇವತ್ತು ಯುವಕರು ಅದೇ ದಾರಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಅವ್ರು ಬೇಕು, ನಮ್ಮ ಮಕ್ಕಳಿಗೆ ತೋರಿಸ್ಲಿಕ್ಕೆ ಆದ್ರೂ ಈಗ ಇದ್ದಾರೆ ನೋಡಿ. ಅವರ ಕಾಲದಲ್ಲಿ ಈಗಿನ ಮಕ್ಕಳು ಕೇಳುದಿಲ್ಲ, ಯಾವ್ದಾದ್ರು ಹೇಳಿದ್ರೆ ಅವ್ರಿಗೆ ಅರ್ಥ ಆಗುದಿಲ್ಲ. ಯಾಕಂದ್ರೆ ಮೊಬೈಲ್ನ ಯುಗ ಬರುವಾಗ ಅವರಿಗೆ ಮತ್ತೊಬ್ರು ಅವರು ಅದರಲ್ಲಿದ್ದ ಆ ಗುಂಗಲ್ಲೇ ಇದ್ದಾರೆ. ಮೊದ್ಲು ಹಾಗೆ ಅಲ್ಲ, ನಾವು ಹಿರಿಯರಿಗೆ ತುಂಬಾ ಮರ್ಯಾದೆ ಕೊಡ್ತಾ ಇದ್ವಿ. ಮತ್ತೆ ಅದು ನಮ್ಮನ್ನು ಈ ಇಲ್ಲಿಗೆ ತನಕ ತಂದು ಮುಟ್ಟಿಸಿ. ನಿಜ ಸರ್. ಸೊ ಭಯ ಅಥವಾ ಭಕ್ತಿ ಅನ್ನುವಂಥದ್ದು ಹಿರಿಯರ ಬಗ್ಗೆ ಇತ್ತು. ಹಾಗಾಗಿ ಇವತ್ತು ಒಂದೊಳ್ಳೆ ಭವಿಷ್ಯನೋ ಸಮಾಜಕ್ಕೆ ಸಹಕಾರಿಯಾಗಿ ಬದುಕೋದಕ್ಕೆ ಸಾಧ್ಯ ಆಗಿದೆ ಅಂತ. ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಮಾತಾಡಿ ಅಮ್ಮ. ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ರಘು ಸಾಲ್ಯನ್ ಅವರಿದ್ದಾರೆ. ಹಲೋ ಮಾತಾಡಿ, ನೇರ ಪ್ರಸಾರದಲ್ಲಿ ಇದ್ದೀರಾ ತಾವು? ಹಲೋ ಸರ್, ನಮಸ್ತೆ. ನಮಸ್ತೆ, ಮಾತಾಡಿ. ಇವರ ಬಗ್ಗೆ ವರ್ಡಿಂಗ್ಸ್ ಇಲ್ಲ. ಓಕೆ, ಯಾಕೆ ಇಲ್ಲದಾಗಿದೆ? ಸ್ಟಾರ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಇವರಿಗೆ. ಇವ್ರ ಬಗ್ಗೆ ಇವರನ್ನು ಹೇಗೆ ಹೊಗಳ್ಬೇಕಾ ಅಥವಾ ಇವರ ಮಾಡಿದ ಕೆಲಸವನ್ನು ಹೇಳ್ಬೇಕಾ, ವರ್ಡಿಂಗ್ಸ್ ಇಲ್ಲ. ಇವರ ವೈಫ್ ಅಂತೂ ವೆರಿ ನೈಸ್ ಲೇಡಿ.
ಓಕೆ. ಅವರು ಒಂದು ಅವರ ಕಾರ್ಪೊರೇಟರ್ ಅಂತ ಹೇಳಿ ಅವರ ಒಂದು ತಲೆಯಲ್ಲೇ ಇಲ್ಲ. ಅಷ್ಟು ಸಿಂಪಲ್ ಲಿವಿಂಗ್, ಅಷ್ಟು ಇಬ್ರು ಎಷ್ಟು ಅಂತ ಹೇಳಿದ್ರೆ ಇವರಿಬ್ಬರ ಬಗ್ಗೆ ಆಕ್ಚುಲಿ ನಾನು ಒಮ್ಮಂಜೂರಿ ಬಂದ ಮೇಲೆ ನನ್ಗೆ ಇವ್ರ ಬಗ್ಗೆ ಗೊತ್ತಾಗಿದ್ದು ಬರೀ 3 ವರ್ಷದಿಂದ. ಓಕೆ. ಆ 3 ವರ್ಷದಲ್ಲಿ ನಾನು ಇವ್ರನ್ನ ನೋಡಿದ ಮಟ್ಟಿಗೆ ಆಕ್ಚುಲಿ ಇವರಿಗೆ ಈ ಶಂಕರ ಮಿತ್ರ ಮಂಡಳಿ ಇದೆಲ್ಲ ಇನ್ನೂ ಇದೆ ಅಂತ ಹೇಳಿ ಆಕ್ಚುಲಿ ನಂಗೆ ಗೊತ್ತಾಗಿದ್ದು ಇವಾಗ. ಓಕೆ. ಈ ತರನು ಇವ್ರು ಎಲ್ಲ ಮಾಡ್ತಾ ಇದ್ದಾರ, ಈ ತರನು ಇವ್ರು ಹೆಲ್ಪ್ ಮಾಡ್ತಾ ಇದಾರ. ನಾನ್ ಅನ್ಕೊಂಡಿದ್ದೆ ಬರೀ ಇವ್ರು ಕಾರ್ಪೊರೇಟ್ ಆಗಿ ಏನೋ ಸೋಷಿಯಲ್ ವರ್ಕ್ ಮಾಡ್ತಾ ಇದಾರೆ ಅದೇ ಅನ್ಕೊಂಡಿದ್ದೆ. ಬರೀ ಇವ್ರಿಗೆ ಏನೇ ಒಂದು ಪ್ರಾಬ್ಲಮ್ ಆಗ್ಲಿ ಏನು, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಮ್ಮ ಮನೆಯ ಇದ್ರಲ್ಲಿ ಮಳೆಗಾಲದಲ್ಲಿ ತುಂಬಾ ಡ್ರೈನೇಜ್ ಪ್ರಾಬ್ಲಮ್ ಆಗಿ ಜಸ್ಟ್ ನಂಗೆ ಇಮಿಡಿಯೇಟ್ ಆಗ ಇವರದ್ದು ಅಷ್ಟು ಪರಿಚಯ ಇರ್ಲಿಲ್ಲ. ಸಡನ್ ಆಗಿ ಇವ್ರ ಒಂದು ಕೇಳಿ ನೋಡೋಣ ಬೇಗ ರೆಸ್ಪಾಂಡ್ ಮಾಡಿದ್ರು. ಪ್ಲಸ್ ಅಲ್ಲಿ 10 minutes ಅಲ್ಲಿ ಕೆಲ್ಸ ಆಗಿದೆ. ಅದನ್ನು ಮಾಡಿದ್ದಾರೆ. ಪ್ಲಸ್ ನನ್ಗೆ ಇವಾಗ ಈ ಶಂಕರ ಮಿತ್ರ ಮಂಡಳಿಯಲ್ಲಿ ಇಷ್ಟು 50 ವರ್ಷದಿಂದ ಇಷ್ಟೊಂದು ಇವರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನನ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಿಜ. ಏನು ವಿಶ್ ಮಾಡ್ತೀರಾ ಹಾಗಾದ್ರೆ ಈ ತಂಡಕ್ಕೆ? ವಿಶ್ ಆಲ್ರೆಡಿ ಅವ್ರಿಗೆ ನೆನ್ನೆನೆ ಮಾಡಿದ್ದೇನೆ. ಇನ್ನು ಅವರೊಂದು ದೇವರು ಒಳ್ಳೇದ್ ಮಾಡ್ತಾ ಇನ್ನೂ 4 ಜನಕ್ಕೆ ಬಡವರಿಗೆ ಸಹಾಯ ಮಾಡ್ತಾ ಇನ್ನೂ ಅವರು ಸೋಷಿಯಲ್ ವರ್ಕ್ ಅಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿ ವಿಶ್ ಮಾಡ್ತೇನೆ. ಖಂಡಿತ ಧನ್ಯವಾದ. ರೈಟ್. ಇವಾಗ ಮಾತನಾಡುವಂತ ವಿಚಾರಗಳು ಬಹಳಷ್ಟಿದೆ. ಕರೆಯು ಕೂಡ ನಿರಂತರವಾಗಿ ಬರ್ತಾ ಇದೆ, ಕೆಲವರಿಗೆ ಕನೆಕ್ಟ್ ಆಗ್ತಾ ಇದೆ. ಇನ್ನು ಕೇಳಬೇಕು ಸರ್ ನಾನು, ತಮ್ಮ ಹಿರಿಯರು ಹಾಕಿಕೊಟ್ಟಂತ ಹಾದಿ, ಅವ್ರು ಕೊಟ್ಟಂತ ಶಿಕ್ಷಣ ಇವತ್ತು ನಿಮ್ಮಲ್ಲಿ ಒಂದು ಒಗ್ಗಟ್ಟನ್ನು ಮಾಡಿಕೊಟ್ಟಿದೆ, ಆ ಭಾಗದಲ್ಲಿ ಒಂದು ಸಂಘಟನೆಯನ್ನ ರೂಢಿಸ್ಕೊಟ್ಟಿದೆ, ಅಥವಾ ಅದ್ರ ಜೊತೆ ನಡಿಬೇಕು, ಬದುಕು ಅಂದ್ರೆ ಇದು ಅನ್ನೋದನ್ನ ಕಲಿಸಿಕೊಟ್ಟಿದ್ದಾರೆ ಅವರು ಅಂತ. ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಅಂದ್ರೆ ಆ ಹಿಂದಿನಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ರು ನಿಮ್ಮ ಹಿರಿಯರು ಅಂತ? ನಮ್ಮ ಹಿರಿಯರು ಮೊದಲು, ಈಗ ಜಿಮ್ ಅಂತ ಹೇಳಿ ಕೆಲವೆಲ್ಲ ಎಲ್ಲ ಐಟಮ್ಸ್ ಉಂಟಲ್ಲ, ಮೊದಲು ಹಾಗೆ ಅಲ್ಲ, ಗ್ರೌಂಡ್ ಎಕ್ಸರ್ಸೈಸ್ ಇಲ್ಲಿದ್ದು. ಅದಕ್ಕೊಂದು ಮಾಸ್ಟರ್ ಬರ್ತಿದ್ರು ನಮ್ಮ ಇದಕ್ಕೆ, ಅಲ್ಲಿ ಗ್ರೌಂಡ್ ಅಲ್ಲಿ ಎಲ್ಲ. ಈಗ ನಾವು ಯೋಗ ಮಾಡೋ ಥರನೇ ಆ ಥರದ್ದು ಅದು ಗ್ರೌಂಡ್ ಎಕ್ಸರ್ಸೈಸ್ ಅಂತ ಹೇಳ್ಬೋದು. ಒಳ್ಳೆಯ ಇದು. ಅದಕ್ಕೆ ಒಂದು 50-60 ಜನ ಸಂಜೆ ಆಗುವಾಗ ಕೆಲಸ ಬಿಟ್ಟು ಬಂದ ನಂತರ ಎಲ್ಲ ಸೇರಿ ಒಂದೇ ಕಡೆ ಆಡೋದು. ನಂತರ ಈ ಯಕ್ಷಗಾನದ್ದು ನಂತರ ಮುಂದೆ ಬಂದು ನಂತರ ನಮ್ಗೆ ಇದಿತ್ತು, ಯಾವ್ದು ಹೇಳ್ತಾರೆ ಈಗ, ತಾಲೀಮ್ ಬಂತು. ಅದರಲ್ಲಿ ನಾವು ತುಂಬಾ ಮುಂಚಿನಲ್ಲಿದ್ದೇವೆ. ನಮ್ದೊಂದು ಟೀಮ್ ಇತ್ತು ಒಳ್ಳೆ ಎಲ್ಲ ಕಡೆಗೆ. ಆಗ ಈಗ ಎಂತ ಇದ್ರು ಕೀಲು ಕುದ್ರೆ ಅದಿದ್ರು, ಮೊದಲೆಲ್ಲ ತಾಲೀಮ್ ಬಿಟ್ರೆ ಬೇರೆ ಇಲ್ಲ. ಅದರಲ್ಲೆಲ್ಲ ನಾವು ಸದಸ್ಯ ತುಂಬಾ ಕಡೆಗೆ ಹೋಗಿದ್ದೇವೆ. ಮತ್ತೆ ದೊಡ್ಡ ತಂಡ ಇತ್ತು ನಮ್ಮ ಆಗ. ಅಂದ್ರೆ ಒಳ್ಳೆ ಹುಡುಗರಿದ್ರು, ಮತ್ತೆ ಯಾವುದು ದುಶ್ಚಟಗಳೆಲ್ಲ ಇರಲಿಲ್ಲ ಆ ಟೈಮಲ್ಲೆಲ್ಲ. ಹಾಗೆ ಒಳ್ಳೆ ತಂಡ. ಮತ್ತೆ ನಿಮಗೆ ಯಕ್ಷಗಾನ ಸ್ಟಾರ್ಟ್ ಮಾಡಿದ್ದೆ ಫಸ್ಟಿಗೆ, ಕೋಟಿ ಚೆನ್ನೈ ಅಂತ ಒಂದು ಫಸ್ಟಿಗೆ ನಮ್ಮ ಇದು ಎಲ್ಲರೂ ಸೇರಿ, ಅಲ್ಲಿಯೇ ಸದಸ್ಯರೇ ನಾವೇ ಎಲ್ಲ ಸೇರಿ ನಮ್ಮದೇ ಒಂದು ಸಂಜೆ ಆಗುವಾಗ ಒಂದೆಲ್ಲ ಪ್ರಾಕ್ಟೀಸ್ ಮಾಡಿ ಒಂದು ವರ್ಷ ಫಸ್ಟ್ ಸ್ಟಾರ್ಟ್ ಮಾಡುವ ಅಂತೇಳಿ ಒಂದು ಜಯಶಂಕರ್ ಮಿತ್ರ ಮಂಡಳಿಯ ವಾರ್ಷಿಕೋತ್ಸವ ಫಸ್ಟ್ ಇದು ಕೋಟಿ ಚೆನ್ನೈ ಅಂತ. ಆಗ ನಮಗೆ ಅದರಲ್ಲಿ ಪಾಠ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂತೇಳಿ ನಾವು ತುಂಬ ಸಣ್ಣದಿತ್ತು. ಸುಮ್ಮನೆ ಅವರ ಹಿಂದೆ ಎಲ್ಲ ಹೋಗ್ಲಿಕ್ಕೆ ಕೆಲವೆಲ್ಲ ಸಿಗ್ತಾಯಿತ್ತು. ನಂತರ ದಿನಗಳಲ್ಲಿ ಸಾಧಾರಣ ಒಂದು ಅದನ್ನೇ ನಾವು 25 ವರ್ಷ ಬರೀ ನಾವು ಆಟ ಅಂದರೆ ಯಕ್ಷಗಾನದ ಮೂಲಕ 25 ವರ್ಷ ನಾವು 25ನೇ ವರ್ಷ ತನಕ ಮಾಡಿದ್ದೇವೆ. ಮತ್ತೆ ಎಂತ ಆಯ್ತು, ಈಗ ಜನರಿಗೆ, ಈಗ ಮಕ್ಕಳು ಹೊಸ ಜನರೇಷನ್, ಅವರು ಈ ಆಟದಲ್ಲಿ ಇದರಲ್ಲೆಲ್ಲ ಅಷ್ಟು ಇದಿಲ್ಲ ಅವರಿಗೆ, ಬಯಲಾಟ. ಕೆಲವರು ನಾಟಕ ಮಾಡುವ, ಕೆಲವರು ಒಂದೊಂದು ಸ್ಕಿಟ್ ಯಾವುದಾದ್ರು ಆರ್ಕೆಸ್ಟ್ರಾ ಮಾಡುವ ಅಂಥದ್ದೆಲ್ಲ ಇದಿತ್ತು. ಹಾಗೆ ಮತ್ತೆ ಬಂದು ಮತ್ತೆ ನಾವು ಅದನ್ನು 50 ವರ್ಷಕ್ಕೆ ಈಗ ತಂದು, ಈಗ ನಾಡ್ದು ಮಾರ್ಚ್ 5-6ಕ್ಕೆ ನಮ್ದು 2 ದಿವಸದ ಪ್ರೋಗ್ರಾಮ್ ಇದೆ. ಎಲ್ಲರಿಗೆ ನಮ್ಮ ಹಿರಿಯರನ್ನೆಲ್ಲ ಮುಂದೆ ಇಟ್ಟು ನಾವು ನಡೆಸ್ಕೊಂಡು ಹೋಗುವ ಅಂತ. ಒಟ್ಟಿನಲ್ಲಿ ಯಕ್ಷಗಾನ ಇರ್ಬೋದು, ಅಂದರೆ ಈ ತಂಡ ಪ್ರಾರಂಭ ಆಗಿದ್ದು ಸಮಾಜದಲ್ಲಿ ಸಂಘಟನೆಗಾಗಿ. ಈ ನಡುವೆ ಕಲಾವಿದರಿಗೆ ವೇದಿಕೆ ಆಯಿತು, ಅಥವಾ ರಂಗದಲ್ಲಿರುವಂಥವರಿಗೆ ವೇದಿಕೆ, ಎಲ್ಲದಕ್ಕೂ ಕೂಡ ವೇದಿಕೆ ಆಗ್ತಾ ಹೋಯಿತು. ಇನ್ನೊಂದು ಕರೆ ಇದೆ, ಕರೆ ಕಟ್ಟಾಯಿತು, ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಇವಾಗ ಅದೇ ಬೇರೆ ಬೇರೆ ವಿಚಾರಗಳಿಗೂ ಕೂಡ ವೇದಿಕೆಯಾಗಿ ಆ ಭಾಗದ ಜನರನ್ನು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಒಗ್ಗಟ್ಟು ಮಾಡುವಂಥ ಪ್ರಯತ್ನವನ್ನು ಮಾಡಿತು. ಇನ್ನು ಈ ಯಕ್ಷಗಾನದ ಜೊತೆಯಲ್ಲಿ ಬಂದಂಥ ಜೀವನ, ಆ ಬಳಿಕ ಬೇರೆ ಬೇರೆ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಮುಂದೆ ಹೋದ್ರಿ. ಈ ಕೊರೋನಾ ಅಂತ ಬಂದಾಗ ಇಡೀ ಸಮಾಜ ಸ್ತಬ್ಧ ಆಗುತ್ತೆ, ಯಾರೂ ಕೂಡ ಹೊರಗೆ ಬರೋಕ್ಕೆ ಹೋಗೋದಿಲ್ಲ. 2ನೇ ಅಲೆ ಬಂದಾಗ ಒಂದಷ್ಟು ಜನ ಒಗ್ಗಟ್ಟಾಗಿ ಸೇವೆ ಮಾಡ್ಬೋದು, ಆದರೆ ಮೊದಲನೇ ಅಲೆ ಬಂದಾಗ ಇಡೀ ಜಗತ್ತು ಬೆರಗಾಗಿತ್ತು. ಆ ಬಗ್ಗೆ ಮಾತನಾಡಬೇಕು ಸರ್, ಆ ನಡೆದಂಥ ಸೇವೆಯ ಬಗ್ಗೆ. ಒಂದು ಕರೆ ಇದೆ. ಹಲೋ
ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ. ಮಂಜುರಿಂದ ಕರೆ ಮಾಡ್ತಿದ್ದೇವೆ. ತಮ್ಮ ಹೆಸರು? ನಳಿನಾ. ಓಕೆ, ಮಾತಾಡಿ. ನಮ್ಮ ಜೊತೆಗೆ ಇವತ್ತು ರಘು ಸಾಲ್ಯನ್ ಅವರು ಇದ್ದಾರೆ ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ. ಹೌದು, ನಂಗೆ ತುಂಬಾ ಬೇಕಾದವರು. ಹತ್ತಿರವೇ ಮನೆ ನಮ್ದು. ಓಕೆ, ಅವ್ರು ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ. ಖಂಡಿತ ಖಂಡಿತ. ಸೊ ಏನು ವಿಶ್ ಮಾಡ್ತೀರಾ? ನಿಮ್ಮ ಪ್ರೀತಿ ಜೊತೆಗೆ ನಿಮ್ಮ ವಿಶಸ್ ಅವರಿಗೆ ಈ ಸಂದರ್ಭಕ್ಕೆ ಬೇಕಾಗಿದೆ. ಹಲೋ, ಮಾತಾಡಿ ಮಾತಾಡಿ ಸರ್. ಹಲೋ, ನಮಸ್ತೆ. ಪನ್ಲೆ ಅಕ್ಕ. ಹಲೋ ರಘಣ್ಣ. ಹಾ, ನಮಸ್ತೆ. ಪನ್ಲೆ. ನಳಿನಿ ಅಷ್ಟೇ. ಗೊತ್ತಾನು ಪನ್ಲೆ. ಇಲ್ಲದ ಕೈತಲ್ ಬಂದಾಗ ಗೊತ್ತಾನ್ರಿ ನಳಿನ. ಅಂದೆ ಎಂಕ್ಲೆ ಗಂಟೆ ಮಲ್ಲ ನೀ ಗುರು ಇತ್ತಿಲ್ಲ ಹಾ, ಏ ಪಲ್ಲ. ಚಾನಲ್ ಆಯ್ನ ಅಂತ ಹೆಲ್ಪ್ ಮಾಡ್ತೀರಲ್ಲ ಬರ್ಕೊಂಡು. ಖಂಡಿತ ಎಂಕ್ಲೆ ಮತ್ತೆ ಹೆಲ್ಪ್ ಆಗ್ತಾರೆ. ಖಂಡಿತ ಅಕ್ಕ. ಓಕೆ, ಧನ್ಯವಾದಮ್ಮ ಕರೆ ಮಾಡಿರೋದಕ್ಕೆ. ಓಕೆ. ಓಕೆ, ಅಷ್ಟು ಪ್ರೀತಿಯಿಂದ ಕರೆ ಮಾಡಿದ್ರು. ಸೊ ಇನ್ನು ನಾನು ಕೊರೋನಾದ ಬಗ್ಗೆ ಮಾತನಾಡ್ತೆ. ಆವಾಗ ತಾವು ತಮ್ಮ ಆಂಬ್ಯುಲೆನ್ಸನ್ನು ಹಿಡ್ಕೊಂಡು ಅದೆಷ್ಟೋ ಶವ ಸಂಸ್ಕಾರವನ್ನು ಮಾಡಿಕೊಂಡು ಮನೆಗೂ ಬಾರದೆ ಮನೆಯಿಂದ ಹೊರಗೆ ಇದ್ದು ಆ ಸಮಾಜದ ಜೊತೆ ನಿಸ್ವಾರ್ಥವಾಗಿ ಎಷ್ಟು ಸಮಯ ಕೆಲಸ ಮಾಡಿದ್ರಂತ ಸರ್. ಇದ್ರ ಬಗ್ಗೆ ಹೇಳಬೇಕು. ನಿಮ್ಮ ಅನುಭವ, ಆ ಸಂದರ್ಭ, ಸವಾಲನ್ನು ಗೆದ್ದು ಬಂದಿದ್ದೀರಾ. ನಿಮಗೂ ಕೂಡ ಕೊರೋನಾ ಬರ್ಬೋದು, ನಿಮಗೂ ಕೂಡ ಏನಾದರೂ ಕೊರೋನಾ ಎಫೆಕ್ಟ್ ಆಗ್ಬೋದಿತ್ತು. ಅದು ಯಾವುದನ್ನು ಕೂಡ ಮನಸ್ಸಿಗೆ ತೆಗೆದುಕೊಳ್ಳದೆ ನಾನು ನಿಲ್ತೀನಿ ಸಮಾಜದ ಜೊತೆ, ನಾನು ನಿಲ್ಲೇಬೇಕು ಅನ್ನುವಂಥ ಪಣ ತೊಟ್ಟು ನಿಂತಿದ್ದೀರ ಸರ್. ಆ ಒಂದು ಸಂದರ್ಭದ ಬಗ್ಗೆ. ಆ ಸಂದರ್ಭ ಅಂತ ಹೇಳಿದ್ರೆ ನಿಜವಾಗಿ ನೋಡ್ಬೇಕಾದ್ರೆ ಅದು 2ನೇ ಅಲೆ ಬಂತಲ್ಲ. ಫಸ್ಟ್ ಕೂಡ ಹಾಗೆ ನಿಜವಾಗಿ 2ನೇ ಅಲೆ ನಿಜವಾಗಿ ಎಲ್ರಿಗೆ ಗೊತ್ತಿತ್ತು ನೋಡಿ, ಏನು ಅದರಲ್ಲಿ ಏನಿಲ್ಲ ಅಂತ ಮತ್ತೆ ಗೊತ್ತಾಯ್ತು. ಹೌದು, ನಾವು ಜಾಗ್ರತೆ ಮಾಡಿದ್ರು. ಮತ್ತೆ ಎಲ್ಲ ಹೆಚ್ಚಾಗಿ ಕೆಲವರು ಎಂತ ಮಾಡಿದ್ರು, ಹಾಸ್ಪಿಟ್ಲಿಗೆ ಯಾರೆಲ್ಲ ಹಾಸ್ಪಿಟ್ಲಿಗೆ ಹೋದ್ರು ಅವರು ನನ್ನ ಲೆಕ್ಕದಲ್ಲಿ ಹಿಂದೆ ಬರಲಿಲ್ಲ. ಹೆಚ್ಚಿನ ಕೇಸ್ ಓಕೆ, ಯಾರು ಮನೆಯಲ್ಲಿ ಕೂತರು, ಇಲ್ಲಿ ಎಂತಾಗಿದೆ ಎದುರಿಸಿ ಬಿಟ್ರು ಎಲ್ಲರನ್ನು. ಹೀಗೆ ಆಗ್ತದೆ, ಮತ್ತೆ ವಿಡಿಯೋ ಅದರ ಕೆಲವೆಲ್ಲ ಈ ವಿಡಿಯೋಗಳಲ್ಲಿ ಅದನ್ನು ನೋಡಿ ಈ ಥರ ಆಗ್ತದೆ ಅಂತ ಎದುರಿದ್ರು. ಮನುಷ್ಯತ್ವೇ ಹೋಯಿತು ಆ ಸಂದರ್ಭದಲ್ಲಿ. ಒಬ್ಬರನ್ನೊಬ್ಬರು ಮುಟ್ಲಿಕ್ಕೆ ತಯಾರಿಲ್ಲ. ಈಗ ನಾನು ಯೋಚಿಸೋದು, ಈಗ ಆ್ಯಂಬುಲೆನ್ಸ್, ನನ್ನ ಹತ್ರ ಒಂದು ಆ್ಯಂಬುಲೆನ್ಸ್ ಇತ್ತು, ನಾನು ಬಡವರಿಗೆ ಏನಾದರೂ ಅದರಲ್ಲಿ ಒಂದು ಸಹಾಯ ಮಾಡುವಂತ. ಆದರೆ ಆ ಸಂದರ್ಭದಲ್ಲಿ ಎಷ್ಟು ಹೆಲ್ಪ್ ಆಯ್ತು ಅಂತ ಹೇಳಿದ್ರೆ, ಕೊರೋನಾ ಪೇಷಂಟ್ಗಳಿಗಿಂತ ಜಾಸ್ತಿ ನಮಗೆ ಅಲ್ಲಿ ಡಯಾಲಿಸಿಸ್ ಪೇಷಂಟ್ಗಳೆಲ್ಲ ಇದ್ರು ತುಂಬ ಇಡೀ ಏರಿಯಾದಲ್ಲಿ. ನಮ್ಮನ್ನು ಕೋವಿಡ್ ವಾರಿಯರ್ಸ್ ಅಂತ ಡಾಕ್ಟರ್ ಭರತ್ ಶೆಟ್ಟಿ ನನ್ನ ಹೆಸರು ಹಾಕಿದ್ರು. ನಳಿನ್ ಕುಮಾರ್ ಕಟೀಲ್ ನಮ್ಮ ಸಂಸದರು ನನ್ನ ಹೆಸರು ಅದಕ್ಕೆ ಕೊಟ್ಟಿದ್ರು. ಅದರಲ್ಲಿ ನಮಗೊಂದು 5-6 ಆ್ಯಂಬುಲೆನ್ಸ್ ಇತ್ತು. ಅದರಲ್ಲಿ ಒಂದು ನಂದು, ನಮ್ಮ ಜಯಶಂಕರ ಮಿತ್ರ ಮಂಡಳಿ ಲೆಕ್ಕದಲ್ಲಿ ನಾನು ಅದರಲ್ಲಿ ಹೋಗ್ತಿದ್ದೆ. ಎಲ್ರಿಗೆ ಅದರಲ್ಲಿ ಬರಲಿಕ್ಕೆ ಆಗಲಿಲ್ಲ. ಆದರೆ ಕೆಲವರು ನನ್ನೊಟ್ಟಿಗೆ ಸೇರ್ತಿದ್ರು ಶವ ಸಂಸ್ಕಾರಕ್ಕೆ. ಅದಕ್ಕೆ ನಾನು ಯೋಚಿಸೋದು, ಈಗ ಒಂದು ಡಯಾಲಿಸಿಸ್ ಪೇಷಂಟ್ ಎನಿಸಿ ನೀವು, ಒಂದು ಆಟೋ ರಿಕ್ಷಾ ಇಲ್ಲ, ಲಾಕ್ಡೌನ್, ಒಂದು ಗಾಡಿ ಹೋಗ್ಲಿಕ್ಕೆಲ್ಲ, ಯಾವ್ದು ಆಂಬ್ಯುಲೆನ್ಸ್ ಬಿಟ್ಟರೆ ಬೇರೆ ಯಾವುದಿಲ್ಲ. ಆಂಬ್ಯುಲೆನ್ಸ್ ಕ್ಯಾರಿ ಮಾಡಿದರೆ ನೋಡಿ ಅವರಿಗೆ ಒಂದು 2 ದಿವಸ ಟೈಮ್ ಇರ್ತದೆ. ವಾರದಲ್ಲಿ 2 ಸಲ 3 ಸಲ ಡಯಾಲಿಸಿಸ್ ಆಗಬೇಕಾದವನಿಗೆ ಆ ಟೈಮ್ ಹತ್ರ ಬರುವಾಗ ಮತ್ತೆ ಅವರಿಗೆ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೋಗ್ಲೇಬೇಕು, ಅಡ್ಮಿಟ್ ಆಗಬೇಕು. ಹಾಗೆ ನನಗೆ ಒಂದು ದಿನಕ್ಕೆ 6 ಪೇಷಂಟ್ ಇತ್ತು. ನಾನು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಒಬ್ಬರನ್ನು ಕೊಂಡೋಗಿ ಕಂಕನಾಡಿ ಹಾಸ್ಪಿಟಲ್, ಒಬ್ಬರನ್ನು ವೆನ್ಲಾಕಿಗೆ, KMCಗೆ 3-4 ಕಡೆಗೆ ಬಿಟ್ಟು ಬಂದು ಅವರದ್ದು 4 ಗಂಟೆ ಹೊತ್ತಿಗೆ ಅವರದ್ದೆಲ್ಲ ಟ್ರೀಟ್ಮೆಂಟ್ ಆಗ್ತದೆ. ಪುನಃ ಅವರನ್ನು ತಂದು ಮನೆಗೆ ಬಿಡಬೇಕು. ರಾತ್ರಿ 12 ಗಂಟೆ ಆಗ್ತದೆ, 1 ಗಂಟೆ, 3 ಗಂಟೆ ರಾತ್ರಿ. ಕೆಲವು ಪೇಷಂಟ್ಗಳೆಲ್ಲ ರಾತ್ರಿ ಇಲ್ಲಿ ವೆನ್ಲಾಕಲ್ಲಿ ಅಡ್ಮಿಷನ್, ಅವರು ಡಿಸ್ಚಾರ್ಜ್ ಆದ ನಂತರ ಅವರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಬಡ್ಕಳ, ಚಿಕ್ಕಮಂಗ್ಳೂರು ಎಲ್ಲ ನಾವೇ ಎಲ್ಲ ಎದ್ದುಕೊಂಡು ಹೋಗೋದು, ಇದು ಅವರನ್ನು ಕರ್ಕೊಂಡು ಹೋಗಿ ಬಿಟ್ಟು ಬರುವುದು, ಅಂಥದ್ದೆಲ್ಲ ವ್ಯವಸ್ಥೆ ಇದೆ. ಆದರೆ ನನಗೆ ಆಗ ಗೊತ್ತಾಯಿತು, ಏನೇ ಇರಲಿ ಒಂದು ಸಮಾಜಕ್ಕೆ ಏನೋ ನಮ್ಮಿಂದ ಆಗ್ತಾ ಇದೆ. ಮತ್ತು ನಾನು ಹೆದರಲಿಲ್ಲ, ಅದರಲ್ಲಿ ಹೆದರ್ಲಿಕ್ಕೆ ನನಗೆ ಅದರ ಸೀರಿಯಸ್ನೆಸ್ ಇರಲಿಲ್ಲ. ನನಗೆ ಗೊತ್ತಿಲ್ಲ ಅದು ಆ ಥರ ಅಂತ. ನನಗೆ ಲಾಸ್ಟ್ 2ನೇ ಅಲೆ ಲಾಸ್ಟ್ ಆಯ್ತಲ್ಲ, ಆ ಲಾಸ್ಟಲ್ಲಿ ನನ್ನ ಮನೆಯವರೆಲ್ಲ ನಾವು ಮಲಗಿದ್ದೆವು. ಅಂದರೆ 1 ವಾರ ಯಾವುದು ಸ್ಮೆಲ್ ಇಲ್ಲ, ಯಾವುದು ತಿಂದರೂ ಟೇಸ್ಟ್ ಇಲ್ಲ. ಅದು ನಾನು ಎನಿಸೋದು ದೇವರದ್ದೊಂದು ಆಟ ಅಂತ ಹೇಳ್ತೇನೆ. ಯಾಕಂದರೆ ಒಂದು ವೇಳೆ ಅದು ನನಗೆ ಫಸ್ಟಿಗೆ ಬರ್ತಿದ್ರೆ ನಾನು ಅದಕ್ಕೆ ಎದುರಿ ಸುಮ್ಮನೆ ಬದಿಯಲ್ಲಿ ಕೂತ್ಕೊಳ್ತಿದ್ದೆ. ಹೌದು. ಆದರೆ ನಾನು ಡೈರೆಕ್ಟಾಗಿ ಕೆಲವರನ್ನೆಲ್ಲ ಟಚ್ ಮಾಡ್ತಾಯಿದ್ದೆ, ಅವರನ್ನು ಕೊಂಡೋಗ್ತಿದ್ದೆ ಸೀದಾ ಮನೇಲಿ. ನಾನು ಕೆಲವು ವಿಷಯ ಹೇಳ್ತೇನೆ. ಒಂದು ಮನೆಯನ್ನು ನೋಡೋ ಯಜಮಾನ ಅವನಿಗೆಂತಾದ್ರೂ ಆದರೆ ಬಾಕಿ ಟೈಮಲ್ಲಿ ನಾವೆಲ್ಲ ಅದನ್ನು ಅವರನ್ನು ಕೊಂಡೋಗೋ ಹಾಸ್ಪಿಟಲ್ ಮಾಡು. ಈ ಕೊರೋನಾದಂಥ ಹೆಸರು ಕೇಳಿ ಮನೆಯವರೇ ಸಿಟೌಟಲ್ಲಿ ತಂದು ಬಿಟ್ಟು ಕರ್ಕೊಂಡೋಗಿ ಅಂತ ಹೇಳಿದ್ದು ದಿನ ಅವರನ್ನು ಕೂಡ ನಾವು ನೋಡಿದ್ದೇವೆ. ಎಷ್ಟೆಷ್ಟು ದುಡ್ಡಿದ್ದವರ ಹೆಣವನ್ನು ಅಲ್ಲಿ ನೀರು ಬಿಡಲಿಕ್ಕೆ ಮನೆಯವರಿಗಿಲ್ಲ. ನಾವು ಆದಷ್ಟು ಆ ಮನೆಯವರಿಗಾದರೂ ಅವರ ಮಕ್ಕಳಿಗೆ ಆದರೂ ಕೊಂಡೋಗಿ ಮೆಲ್ಲ ಕೊಂಡೋಗಿ ಬಿಡಿಯಮ್ಮ, ಏನಾಗುವುದಿಲ್ಲ ಅಂತ ಹೇಳಿ ಕೆಲವರು ಅದಕ್ಕೆಲ್ಲ
ಅದು ಹಾಗೆ ಮಾಡಬಾರ್ದು ಅಂಥದ್ದೆಲ್ಲ ಇತ್ತು. ಆದರೂ ಅವರ ಮುಖ ಎಲ್ಲ ನೋಡುವ ಮನೆಯವ್ರದ್ದೆಲ್ಲ ತುಂಬ ಬೇಜಾರಾಗ್ತಿತ್ತು. ಹೌದು, ಎಷ್ಟೋ ಹೊಟ್ಟೆ ಉರಿತದೆ ಸರ್, ಅದನ್ನ ನೀರಿಲ್ಲದೆ, ಯೋಚನೆ ನೀರು ಕೊಡದೆ, ಒಂದು ಅಟ್ಲೀಸ್ಟ್ ಒಂದು ಸಾಯುವಾಗ ಕೊಡಲಿದ್ದಿದ್ರು. ಅವ್ರು ಸತ್ತ ನಂತರ ನಮ್ಮೊಂದು ಕ್ರಮ ಉಂಟು ನೀರು ಕೊಡೋದು. ಹೌದು. ಅದು ಮನೆಯವರಿಗೆ ಅದು ಸಿಗಬೇಕು, ಬಂದವರಿಗೆ ಬಿಡಿ, ಅವರಿಗೆ ಎಷ್ಟಿದ್ರು ಆ ಮನೆಯವರೊಂದು ನೋವು ಅದು ತುಂಬ ಮನಸ್ಸಿಗೆ ತುಂಬ ನಮಗೆ ಅಂತೇಳಿ ನಾನು ಹಾಗೆ ಎನಿಸಿದೆ. ಇದರಲ್ಲಿ ಏನಾದರೂ ಹೋದ್ರೂ ಪರವಾಗಿಲ್ಲ, ಎಂತಾದರೂ ಒಂದು ಸಮಾಜಕ್ಕೆ ಮಾಡಬೇಕಂತೇಳಿ ಆ ಫಸ್ಟ್ ಇದರಲ್ಲಿ ಒಂದು 40-50 ದಿವಸ ನನಗೆ ನಿದ್ದೆ ಮಾಡಿದ್ದೇ ಗೊತ್ತಿಲ್ಲ. ಓಕೆ. ನಾನು ಬೆಳಿಗ್ಗೆ ಹೋದವ ಸಂಜೆ ಮನೆಗೆ ಮಿಡ್ಲಲ್ಲಿ ನನಗೆ ಒಂದು ದಿನಕ್ಕೆ 10 ಡ್ರೆಸ್ ತಂದು ಮೇಲೆ ಬಾವಿ ಹತ್ರ ಕಟ್ಟೆ ಹತ್ರ ಇಡ್ತಿದ್ರು. ಮತ್ತೆ ನನಗೆ ಗೊತ್ತಾಯಿತು ನಾನು ಮನೆಗೆ ಹೋದರೆ ನನಗೆ ದಿನಕ್ಕೆ 10 ಡ್ರೆಸ್ ಬೇಕು. ನನ್ನ ಮನೆಗೆ ಹೋಗ್ತಾನೆ ಇರಲಿಲ್ಲ. ಓಕೆ. ರಾತ್ರಿ ಒಂದೇ ಹೊತ್ತು ಹೋಗ್ತಿದ್ದೆ. ಲಾಸ್ಟ್ ಲೇಟ್ ಒಮ್ಮೊಮ್ಮೆ 3 ಗಂಟೆ 4 ಗಂಟೆ. ಊಟಕ್ಕೆಲ್ಲ ಏನು ಮಾಡ್ತಿದ್ರಿ? ಊಟಕ್ಕೆ ಅಂಥದ್ದು ಏನಿಲ್ಲ. ಯಾರಾದರೂ ಈಗ ಲೈನಲ್ಲಿ ಹೋಗುವಾಗ ಕೆಲವರೆಲ್ಲ ಬಾಳೆಹಣ್ಣು ಅದು ಇದೆಲ್ಲ ಹಂಚುತ್ತಾ ಇದ್ರು, ಅವ್ರದ್ದೆಲ್ಲ ಸಿಗ್ತಾ ಇತ್ತು ನಮಗೆ. ಮತ್ತು ಹಸಿವು ಇರಲಿಲ್ಲ. ಈ ಸೇವೆಯಲ್ಲಿ ನಿಮಗೆ ಊಟ, ಒಂದು ನೀರು ಕುಡಿಯೋದು ಅದು ಯಾವುದಿಲ್ಲ, ಒಂದೇ ಯೋಚನೆ, ಅವ್ರಿಗೇನಾದರೂ ಆಗ್ತದಾ, ಏನಾದ್ರು ಸಹಾಯ ಮಾಡುವ, ಎಂಥದ್ದು ಮಾಡುವ. ಅದೊಂದು ಗೊತ್ತಿಲ್ಲ ನಮಗೆ, ಅದು ರಕ್ತಗತವಾಗಿ ಬಂದಿದ ಅಲ್ಲ, ಒಂದು ಎಂತ ಹೇಳ್ತಾರೆ, ಅದೊಂದು ಕೀ ಕೊಟ್ಟು ಬಿಟ್ಟಾಗೆ ಆಗಿದೆ. ಈಗ ಕೂಡ ಆ ಕೆಲಸ ಸಹಾಯ ಅಂತ ಬಂದಾಗ ತುಡಿತಾ ಇತ್ತು ಅದರಲ್ಲಿ ಮಾಡ್ಬೇಕಂತ. ಸೊ ಸವಾಲನ್ನ ಗೆದ್ದು ಬಂದಿದ್ದೀರಾ, ಕೊರೋನಾ ವಾರಿಯರ್ ಆಗಿ ಮುಂದೆ ನಿಂತಿದ್ದೀರಾ. ಸೊ ಇದ್ರ ಬಗ್ಗೆ ಮಾತನಾಡಬೇಕು. ಜೊತೆಗೆ ಈ ಕೊರೋನಾ ಸಂದರ್ಭ ಅಲ್ಲದೆಯೂ ಕೂಡ ಸಮಾಜದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗಬೇಕು, ಎಲ್ಲ ವರ್ಗದವರು ಕೂಡ ಎಲ್ಲರೂ ಜೊತೆಯಾಗಿ ಸಾಗಬೇಕನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಜೈಶಂಕರ್ ಮಿತ್ರ ಮಂಡಳಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ, ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಬೇರೆ ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಎಲ್ಲವನ್ನು ಕೂಡ ಮಾತಾಡ್ತೀವಿ ವಿರಾಮದ ಬಳಿ.
ವಿರಾಮದ ಬಳಿಕ ಮತ್ತೆ ಸ್ಪಂದನ ಹೀರೋಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜೈಶಂಕರ್ ಮಿತ್ರ ಮಂಡಳಿ ನಮ್ಮ ಜೊತೆಗಿದ್ದಾರೆ. ರಘು ಸಾಲ್ಯನ್ ಅವರ ಉಪಾಧ್ಯಕ್ಷರು. ಆ ತಂಡದ ಬಗ್ಗೆ ಅಥವಾ ಅವ್ರು ಮಾಡಿರುವಂಥ ಸೇವೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಕೊರೋನಾ ಬಂದಾಗ ಬೇರೆ ಬೇರೆ ರೀತಿಯಲ್ಲಿ ಆಂಬ್ಯುಲೆನ್ಸ್ ಮೂಲಕ ಸಹಾಯವನ್ನು ಮಾಡಿರುವಂಥವರು. ಈ ನಡುವೆ ಶವ ಸಂಸ್ಕಾರ ಅನ್ನುವಂಥದ್ದು ಬಹಳಷ್ಟು ದೊಡ್ಡ ಸವಾಲಾಗಿತ್ತು ಆ ಸಂದರ್ಭದಲ್ಲಿ. ಅದನ್ನು ಹೇಗೆ ಮಾಡಿದ್ರಿ ಸರ್? ಅದರಲ್ಲಿ ನಾನು ಹೇಳೋದಾದರೆ, ಈಗ ನನಗಿಂತ ಜಾಸ್ತಿ ಕೆಲವೆಲ್ಲ ಏರಿಯಾದಲ್ಲಿ ಇದ್ದಾರೆ, ಒಳ್ಳೆ ಕೆಲಸ ಮಾಡಿದವರಿದ್ದಾರೆ. ನಾವೀಗ ಹೇಗೆ ಅಲ್ಲಿ ಎದುರು ಕಾಣ್ತೇವೆ ಅಂತ ಹೇಳಿದರೆ, ಈಗ ನನ್ನ ಮಿಸಸ್ ಒಂದು ಮಹಾನಗರ ಪಾಲಿಕೆಯಲ್ಲಿ ಸದಸ್ಯರಾಗಿದ್ದಾರೆ. ಹಾಗೆ ಎಂಥ ಒಂದು ವೇದಿಕೆ ನಮಗೆ ಸಿಕ್ಕಿದೆ. ಇಲ್ಲಿದ್ರೆ ನನ್ನ ಹಾಗೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಈಗ ಶವ ಸಂಸ್ಕಾರ ಅಂತ ಹೇಳೋದು, ಈಗ ನಮ್ಮ ವಾಮಂಜೂರಲ್ಲೇ ಆಗಲಿ ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ವಾಮಂಜೂರಿನಿಂದ ಪುರುಷೋತ್ತಮ ಅಂಚನ್. ಓಕೆ, ಮಾತಾಡಿ ಸರ್. ರಘು ಸಾಲ್ಯನ್ ಅವರು ಇದ್ದಾರೆ ಕಾರ್ಯಕ್ರಮದಲ್ಲಿ. ಪ್ರಸನ್ನ, ನಮಸ್ತೆ. ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಒಳ್ಳೆಯ ಜನಸಾಮಾನ್ಯರ ಕೆಲಸ ಮಾಡುವಂತ ವ್ಯಕ್ತಿ ಅವರು. ಹಾಗೆ ನಮ್ಮ ಸ್ಪಂದನ ಟಿವಿಯಲ್ಲಿ ಇವತ್ತು ಉಂಟು ಅವರದ್ದು ಗೊತ್ತಾಯ್ತು, ಅದಕ್ಕೆ ಕರೆ ಮಾಡಿದ್ದು. ಓಕೆ, ಖಂಡಿತ ಸರ್. ಏನು ವಿಶ್ ಮಾಡ್ತೀರಾ ಅವರಿಗೆ? ಅವರಿಗೆ ನಿನ್ನೆ 50ನೇ ವರ್ಷದ ಹುಟ್ಟುಹಬ್ಬ. ದಯಮಾಡಿ ಟಿವಿಯಿಂದ ದೂರ ಬನ್ನಿ ಸರ್, ತಮ್ಮ ಕರೆ ಕಟ್ಟಾಗ್ತಾ ಇದೆ. ಮತ್ತೆ ಪ್ರಯತ್ನವನ್ನು ಮಾಡ್ಬೋದು. ಧನ್ಯವಾದ. ಓಕೆ, ಈಗಾಗಲೇ ಬಹಳಷ್ಟು ಖುಷಿಯಿಂದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಅನ್ನುವಂಥ ವಿಶ್ವಾಸ ಕೂಡ ಬರ್ತಾ ಇದೆ. ನಾನು ಈಗಾಗಲೇ ಕೇಳ್ತಾ ಇದ್ದೆ, ಕೊರೋನಾ ಸಂದರ್ಭದಲ್ಲಿ ತಾವು ಈಗಾಗಲೇ ಮಾತನಾಡ್ತಾ ಇದ್ರಿ, ಅಂದರೆ ಶವ ಸಂಸ್ಕಾರ ಅನ್ನುವಂಥದ್ದನ್ನು ಯಾವ ರೀತಿಯಲ್ಲಿ, ಅಂದರೆ ಬೇರೆಯವರು ಕೂಡ ಮಾಡ್ತಾ ಇದ್ರು, ನೀವು ತಮ್ಮ ಮಡದಿ ಮಹಾನಗರ ಪಾಲಿಕೆಯ ಸದಸ್ಯ ಅನ್ನೋ ಕಾರಣಕ್ಕೆ ಒಂದು ವೇದಿಕೆ ಇದೆ. ಅದನ್ನು ವೇದಿಕೆ ಎಲ್ರಿಗೂ ಇರುತ್ತೆ ಸರ್, ಅದನ್ನು ಬಳಸ್ಕೊಳ್ಳೋ ರೀತಿ ಇದಲ್ಲ, ಅದು ಜನರನ್ನು ಸೆಳೀತದೆ. ನೀವು ಇವತ್ತು ಆ ವೇದಿಕೆನ ಬಳಸ್ಕೊಂಡದ್ದು ಅಥವಾ ನಿಮ್ಮ ಸಾಮಾಜಿಕ ಚಟುವಟಿಕೆ ಅದರ ಜೊತೆ ಆಗಿರುವಂಥದ್ದು ಜನ ಗುರುತಿಸಿದ್ದಾರೆ. ಇನ್ನು ಕೊರೋನಾ ವಾರಿಯರ್ ಆಗಿ ಅಲ್ಲಿ ಕೆಲಸವನ್ನು ಮಾಡಿದರೆ ಅದರ ಬಗ್ಗೆ ಬಹಳಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದರ ನಡುವೆ ಬಹಳಷ್ಟು ಮಾದರಿಯಾಗಿರುವಂಥ ವಿಚಾರದ ಬಗ್ಗೆ ಹೇಳಬೇಕು. ಒಂದು ಶಾಲೆಯನ್ನು ಸಮಗ್ರ ಅಭಿವೃದ್ಧಿ ಮಾಡಬೇಕು, ಅದು ಕೂಡ ಸರ್ಕಾರಿ ಶಾಲೆಗೆ ಒಂದು ಹೊಸ ತೇಜಸ್ಸನ್ನು ಕೊಡಬೇಕು. ಬಹಳಷ್ಟು ವಿಶೇಷ ಅನ್ನಿಸ್ತು ಇದನ್ನು ಕೇಳಿ ನನಗೆ. ಹೇಳಿ ಸರ್, ಯಾತಕ್ಕೆ ಆ ಮನಸ್ಸಾಯಿತು, ಆ ಸಂದರ್ಭ ಹೇಗಿತ್ತು, ಇವಾಗ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಬದಲಾಗಿದೆ? ಅದರಲ್ಲಿ ಒಂದು ನೆನಪುಂಟು ಸರ್, ತುಂಬ. ಆ ಒಂದು ಶಾಲೆಯಲ್ಲಿ ಒಂದು ಬಾಲ್ಯದ ನೆನಪಿತ್ತು. ಮತ್ತು ನಮ್ಮದು ಅಲ್ಲಿ ಒಂದು ಟೀಮ್ ಉಂಟು, ಹಳೆ ವಿದ್ಯಾರ್ಥಿ ಸಂಘ ಅಂತೇಳಿ. ಅದರೊಟ್ಟಿಗೆ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದೆವು. ಆ ಹೊತ್ತಲ್ಲಿ ಸಾಧಾರಣ ಒಂದು 10-20 ವರ್ಷದ ಮುಂಚೆ ಆಗಿತ್ತು. ನಂತರ ನಾವು ಅಲ್ಲಿಗೆ ಹೋಗ್ತಾ ಇದ್ದೆವು. ನಮಗೆ ಇದರ ಬಗ್ಗೆ ಗೊತ್ತಿಲ್ಲ, ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಕಡಿಮೆ ಆಗ್ತಾ ಅಂದರೆ ಒಂದು 200 ಮರು ದಿವಸ ನೆಕ್ಸ್ಟ್ ವರ್ಷಕ್ಕೆ 150, ಅದು ಕಮ್ಮಿ ಆಗಿ 80 ಮಕ್ಕಳಾಗುವ ಕಡಿಮೆ ಅಂತೇಳಿ ಯೋಗ ಇನ್ನಷ್ಟೇ ಮುಚ್ಚುತ್ತದೆ ಅಂತ ಸರ್ಕಾರದಿಂದ ಏನೋ ಆದೇಶ ಬಂದಿದ್ದಂತೆ. ಅಲ್ಲೊಬ್ಬರು ಸರ್ ಇದ್ದಾರೆ, PT ಸರ್, ಗೋಪಾಲ್ ಸರ್. ನಿಜವಾಗಿ ಆ ಶಾಲೆಗೆ ಅವರು PT ಸರ್ ಬಂದು 30 ವರ್ಷ ಆಯಿತು. ಇಲ್ಲಿ ಅವರಲ್ಲ, ಕುಂದಾಪುರದವರು. ಅವರಿಗೆ ಆ ಶಾಲೆ ಮೇಲೆ ತುಂಬ ಕಾಳಜಿ. ಅಂದರೆ ನಿಮಗೆ ಆ ಶಾಲೆಯಲ್ಲಿ ಇಡೀ ದಿನ ರಾತ್ರಿ ಒಂದೇನೋ ಮನೆಗೆ ಮಲಗಲಿಕ್ಕೆ ಹೋಗ್ತಾರೆ, ಸಂಡೆ ಕೂಡ ಅಲ್ಲಿ ತೋಟ ಎಲ್ಲ ಮಾಡಿದ್ದಾರೆ. ಅದರ ಹಿಂದೆ ಇರುವುದು ಭಾರಿ. ಅವರು ಈ ಶಾಲೆ ಇವತ್ತು ಉಳಿಬೇಕಾದ್ರೆ ಮುಖ್ಯ ಕಾರಣ ಅವರನ್ನು ನಮ್ಮ ಕರೆದವರು ಹೇಳಿದರು, ಏನಾದರೂ ಮಾಡಿ ಶಾಲೆ ಮುಚ್ಚುವ ಹಂತದಲ್ಲಿ ಉಂಟು, ಎಂತಾದರೂ ನೀವು ಹಳೆ ವಿದ್ಯಾರ್ಥಿಗಳು, ಈಗ ನಿಮ್ಮ ಮಿಸಸ್ ಕಾರ್ಪೊರೇಟರ್ ಆಗಿದ್ದಾರೆ, ಏನಾದರೂ ಒಂದು ಸೇರಿಸಿ ಅಂತ. ಆ ದಿನದಿಂದ ನಾವು ಸ್ವತಂತ್ರ ಇಂಡಿಪೆಂಡೆನ್ಸ್ ಡೇಗೆ ನಾವು ಹೋದವರು ಅಲ್ಲಿ ಒಂದು ಡಿಸೈಡ್ ಮಾಡಿದ್ವಿ, ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಕರೆಯುವ. ಹಾಗೊಂದು ಟೀಮ್ ಮಾಡಿದ್ದೇವೆ ಅಲ್ಲಿ. ವಿಕ್ಟರ್ ಸ್ಟ್ಯಾನಿ ಕುಟಿನೋ ಮತ್ತು ರಾಜು ಎಸ್ ಕೊಲಕೆವೇಲ್ ಮತ್ತು ತುಂಬ ಜನ ಇದ್ದಾರೆ ಇಲ್ಲಿ. ಒಂದು ಮತ್ತು ನಮ್ಮ ಜೈಶಂಕರ್ ಮಿತ್ರ ಮಂಡಲದ ಟೀಮ್ ಅದು. ಮತ್ತು ಹಳೆ ವಿದ್ಯಾರ್ಥಿಗಳು ಉಮೇಶ್ ಕೋಟ್ಯನ್, ರಾಜೇಶ್ ಕೊಟ್ಟಾರಿ, ರಾಜ್ಕುಮಾರ್ ಶೆಟ್ಟಿ ಅಂತೇಳಿ, ಅದೆಲ್ಲ ನಾವು ಕ್ಲಾಸ್ಮೇಟ್ಸ್. ನಮ್ಮದೊಂದು ಟೀಮ್ ಅದು. ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ಹೇಗೆ ಮಾಡುವಂತೇಳಿದ ಈಗಿನ ಕಾನ್ಸೆಪ್ಟಿಗೆ ನಮ್ಮ ಸರ್ಕಾರಿ ಶಾಲೆಗೆ ಬರಬೇಕಂದ್ರೆ ಕನ್ನಡ ಮೀಡಿಯಂ. ಎಂತ ಮಾಡೋ, ಇಂಗ್ಲೀಷಲ್ಲೇ ಹೆಚ್ಚಾಗಿ. ಈಗ ನನ್ನ ಮಕ್ಕಳನ್ನಾದರೆ ನಾನು ಯೋಚನೆ ಮಾಡ್ತೇನೆ, ಒಂದು ಇಂಗ್ಲೀಷ್ ಮಾತಾಡಬೇಕು ನನ್ನ ಮಗು ಬೇಕಂತೆ. ನಾವು ಆಗ ಯೋಚನೆ ಮಾಡಿದ್ದು ಒಂದು LKG UKG ಸ್ಟಾರ್ಟ್ ಮಾಡಿ. ಸರ್ಕಾರದಿಂದ ಅದಕ್ಕೇನು ಸಿಗುವುದಿಲ್ಲ ಅಂತ ಗೊತ್ತಾಯಿತು. ನಾವೇ ಸ್ವತಃ ಅಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿ ಆ ಮಕ್ಕಳಿಗೆ ಟೀಚರ್ ಮತ್ತು ಒಂದು ಬಸ್ಸಿನ ವ್ಯವಸ್ಥೆ ಅದೆಲ್ಲ ಸ್ಟಾರ್ಟಿಂಗ್ ನಾವು ಒಂದು ಮಾರುತಿ ವ್ಯಾನ್ ತಗೊಂಡು ಮಕ್ಕಳನ್ನು ಮನೆಗೆ ಹೋಗಿ ಎಲ್ಲ ತರುವ ಕೆಲಸ. ಬೆಳಿಗ್ಗೆ ಹೋಗಿ ತರುವುದು, ತಂದು ಮಧ್ಯಾಹ್ನ ಕೊಂಡೋಗಿ ಬಿಡುವುದು, ಎಲ್ಲ ಫ್ರೀ, ಏನು ತಗೊಳ್ತಿರ್ಲಿಲ್ಲ.
ಹಾಗೆ ಎಲ್ಲ ಮಾಡಿದ ನಂತರ 1 ವರ್ಷ ಬಿಟ್ಟು ಮಕ್ಕಳು ಸಂಖ್ಯೆ ಜಾಸ್ತಿ ಆಯಿತು ಪುನಃ 40. ಇನ್ನು ನಿಮಗೆ 1 ವರ್ಷದಲ್ಲಿ 30 ಇದ್ರೆ ನೆಕ್ಸ್ಟ್ ವರ್ಷ ಇನ್ನೂ 30 ಒಂದೊಂದು ಸೇರ್ಪಡೆ ಆಗ್ತದೆ. ಮತ್ತೆ ನಮಗೆ ಭರತಣ್ಣ ನಮ್ಮ ಶಾಸಕರು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ಒಂದು ಕಟ್ಟಡಕ್ಕೆ ಒಂದು ಅನುದಾನ ಒದಗಿಸಿಕೊಟ್ರು. ಮತ್ತೊಂದು ನಮ್ಮ ಶಾಲೆಗೆ ಇಂಗ್ಲೀಷ್ ಮೀಡಿಯಮ್ 1 to 3 ನಮಗೆ ಅದು ನಮ್ಗೆ ಗೊತ್ತಾಗಬೇಕು, ಪೇರೆಂಟ್ಗೆ ಹೇಳಬೇಕು ನೀವು LKG UKG ಮಾಡ್ತೀರಿ ಮುಂದೆ ಎಂತ ಅಂತ. ಹಾಗೆ ನಮಗೆ ಅದು ಪರ್ಮಿಷನ್ ತೆಗೆದುಕೊಟ್ರು. ಫಸ್ಟಿಗೆ ನಮಗೆ ತೆಗೆದುಕೊಟ್ರು ನಮ್ಮ ತಿರುವಲ್ ಶಾಲೆಗೆ. ನಾವು ತುಂಬ ಆತ್ಮೀಯರು, ಅಂದರೆ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಒಂದದು. ನಂತರ ನಮಗೆ ಎಲ್ಲ ನಮ್ಮ ಟೀಮ್ ಸೇರಿ ನಾವು ಒಂದೊಂದು ಅದಕ್ಕೆ ಫಂಡ್ ಕಲೆಕ್ಷನ್ ಅಲ್ಲ, ಒಂದು ಕ್ರಿಕೆಟ ನಾಟಕ ಅಂಥದ್ದೆಲ್ಲ ಒಂದೊಂದು ಪ್ರೋಗ್ರಾಮ್ ಮಾಡಿ ಅದರಲ್ಲಿ 50,000 1,000 1 ಲಕ್ಷ ಹಾಗೆಲ್ಲ ಉಳಿತಾ ಬಂತು. ಮತ್ತು ಕೆಲವೆಲ್ಲ ನಮ್ಮ ವಾರ್ಡಲ್ಲೆಲ್ಲ ಕೆಲಸ ಮಾಡೋ ಕಾಂಟ್ರಾಕ್ಟ್ ಅವರೆಲ್ಲ ನಮ್ಮನ್ನೆಲ್ಲ ನೋಡಿ ನಿಮ್ಮ ಶಾಲೆಗೆ ಎಂತಾದರೂ ಇದ್ದರೆ ನಾವು ಕೊಡ್ತೇವೆ ಅಂತೇಳಿ ತುಂಬ ಜನ ದುಡ್ಡು ಕೊಟ್ಟಿದ್ದಾರೆ ಶಾಲೆಗೆ. ದೊಡ್ಡ ಮಟ್ಟಿನ 1,50,000 ಹಾಗೆಲ್ಲ ಕೊಟ್ಟಿದ್ದಾರೆ. ಈಗ ಬೆಳೀತಾ ಆ ಶಾಲೆಯಲ್ಲಿ 300 ಸಂಖ್ಯೆ ಆಯ್ತು, ಈಗ 320. ಸೂಪರ್. ಸೊ ಮುಚ್ಚುವ ಹಂತದಲ್ಲಿದ್ದಂಥ ಶಾಲೆ ಒಂದು ವಿಶೇಷ ಬದಲಾವಣೆಯನ್ನು ಕಂಡುಕೊಳ್ತು ನಿಮ್ಮೆಲ್ಲರ ಸಾರಥ್ಯದಲ್ಲಿ. ಹಳೆ ವಿದ್ಯಾರ್ಥಿಗಳು ಅಥವಾ ಜಯಶಂಕರ ಮಿತ್ರ ಮಂಡಳಿ ಇರ್ಬೋದು, ಆ ಭಾಗದ ಒಂದಷ್ಟು ಸಮಾಜಮುಖಿ ಚಿಂತನೆ ಉಳ್ಳಂಥ ಅಥವಾ ಶಿಕ್ಷಣದ ಮೇಲೆ ಅಭಿಮಾನ ಉಳ್ಳಂಥ ಆ ವ್ಯಕ್ತಿಗಳೇ ಯಾರಿದ್ದಾರೆ ಅವರಿಗೆ ಇದರ ಬಗ್ಗೆ ಅವರಿಗೆ ಗೌರವವನ್ನು ನಾವು ಸಲ್ಲಿಸಬೇಕು. ಈ ಸಂದರ್ಭದಲ್ಲಿ ಆ ಶಾಲೆಯನ್ನು ಉಳಿಸ್ಕೊಳ್ಳುವಂಥ ದೊಡ್ಡ ಕೆಲಸವನ್ನು ಮಾಡಿದಿರ ತಾವುಗಳು ಅಂತ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ ಅನ್ನುವಂಥ ವಿಚಾರಗಳಿದೆ ಸರ್. ಯಾವ ರೀತಿಯ ಪ್ರೋತ್ಸಾಹ? ನಮಗೆ ಒಂದು ಹೇಳಬೇಕಾದ್ರೆ ಒಂದು ಮರೆತು ಬಿಟ್ಟು, ಆ ಶಾಲೆಗೆ ಇನ್ನು 4 ವರ್ಷದಲ್ಲಿ 100 ವರ್ಷ ಆಗ್ತದೆ. ಈಗ 96 ನಡೀತಾ ಉಂಟು. ಓಕೆ, 100 ವರ್ಷ. ಹಾಗೆ ಅದನ್ನೊಂದು ಉಳಿಸುವಂಥ ಎಲ್ಲ ನಮ್ಮ ಅಣ್ಣಂದಿರು ಹಿರಿಯರು ಎಷ್ಟೋ ಜನ ಕಲಿತು ಹೋಗಿದ್ದಾರೆ. ಒಂದು ಕ್ಲಾಸಲ್ಲಿ ಒಟ್ಟು ಆ ಶಾಲೆಯಲ್ಲಿ ನಾವು ಕಲಿತಿದ್ದಾಗ 700 ಮಕ್ಕಳಿತ್ತು. ಓಕೆ, 700 ಮಕ್ಕಳು. 95, 96ನೇ ವರ್ಷ ಒಬ್ಬೊಬ್ಬ ಒಂದು ರೂಪಾಯಿ ಹಾಕಿದ್ರು, ಎಷ್ಟೋ ಕೋಟಿ ಕಲೆಕ್ಷನ್ ಆಗ್ತದೆ. ನಾನು ಈ ಸ್ಪಂದನ ವಾಹಿನಿಯ ಮುಖಾಂತರ ಒಂದು ಬೇಡಿಕೆ ಎಲ್ಲರ ಹತ್ರ, ನಮ್ಮ ತಿರುವೇಲ್ ಶಾಲೆಯಲ್ಲಿ ಯಾರೆಲ್ಲ ಕಲ್ತಿದ್ದೀರಿ ಅಟ್ಲೀಸ್ಟ್ 1 ರೂಪಾಯಿ ಹಾಕಿದ್ರು ನಮ್ಮ ಶಾಲೆಗೆ ದೊಡ್ಡ ದೇಣಿಗೆ ಬರ್ತದೆ. ಯಾಕಂತ ಹೇಳಿದರೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಅಂದರೆ ತಿಂಗಳಿಗೆ ನಮಗೆ 60,000 ಬೇಕು, ಡೀಸೆಲ್ ಮತ್ತು ಬಸ್ ಡ್ರೈವರ್ ಅದಿದೆ ಅಂತೇಳಿ. ಹಾಗೆ ಮತ್ತು ನೀವು ಹೇಳಿದ್ದದು ಮಕ್ಕಳ ಇದಕ್ಕೆ. ಹೌದು. ಈಗ ನನ್ನ ಮಿಸ್ಸಸ್ ಕಾರ್ಪೊರೇಟರ್ ಆಗಿದ್ದಾರೆ, ಅವರಿಗೆ ತಿಂಗಳಿಗೆ 6,300 ರೂಪಾಯಿ ಸಂಬಳ. ಅದು ಡೈರೆಕ್ಟ್ ನಮ್ಮ ಮಕ್ಕಳು ಯಾರು ಇದ್ದಾರೆ ಇದಕ್ಕೆ ಎಜುಕೇಷನ್ಗೆಲ್ಲ ಕೆಲವು ಫೀಸ್ ಕಟ್ಟಲಿಕ್ಕೆ ಅದೆಲ್ಲ ಅಲ್ಲಿಗೆ ಹೋಗುತ್ತೆ. ಮನೆಗೆ ನಾವು 5 ಪೈಸೆ ಅದರಿಂದ ತಗೊಳ್ಳಿದ್ದೇವೆ ಅಲ್ಲಿದೆ. ಮತ್ತು ನನ್ನ ಲೆಕ್ಕದಲ್ಲಿ ಒಂದು ವರ್ಷದಲ್ಲಿ ಒಂದು 20 ಮಕ್ಕಳ ಫೀಸ್ ನಾವು ಕಟ್ತೇವೆ. ಹೀಗೆ ಕಾಲೇಜ್ 10,000 15,000 ಹಾಗೆಲ್ಲ ಬರ್ತದೆ. ಅದನ್ನು ನಾವು ಕಂತಲ್ಲಿ ಕೆಲವು ಕಲೀಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಆಗದಿದ್ದು ಮನೆಯಲ್ಲಿ ಕೂತ್ಕೊಂಡವರು ಇದ್ದಾರೆ, ನಮಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಒಂದು 10,000 ಅವರು ಒಟ್ಟು ಮಾಡಿದರೆ 10,000 ನಾವು ಕೊಡೋದು. ಒಂದು ವೇಳೆ ಅವ್ರು 5,000 ಅವರ ಹತ್ರ 5,000 ನಾವು ಕೊಡೋದು, 2,000 1,000 ಹಾಗೆ ನಮ್ಮಿಂದ ಎಷ್ಟು ಸಾಧ್ಯ ಉಂಟು ಹಾಗೆ ನಮ್ಮ ಮಕ್ಕಳಿಗೆ ಕೂಡ ಅದನ್ನು ಹೇಳುದು. ನಾವು ಎಂತಾದ್ರೂ ಹಾಗೆ ಕಲೀಲಿಕ್ಕೆ ಶಿಕ್ಷಣಕ್ಕೆ ಯಾರಾದರೂ ಬಂದು ಕೇಳಿದರೆ ಖಂಡಿತ ನೀವು ಕೊಡಿ, ಮುಂದೆ ಅದೊಂದು ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬ್ಯಾಂಕಲ್ಲಿ ಇಡಬೇಕು, ಇದು ನಿಮಗೆ ಒಂದು ಬ್ಯಾಲೆನ್ಸ್ ಸಹಾಯ ಮಾಡಿದರೆ ಅದು ಬ್ಯಾಲೆನ್ಸ್ ಆಗಿ ಮತ್ತೆ ಬರುತ್ತೆ ನಮಗೆ. ಖಂಡಿತ ಅದರ ಇದರಲ್ಲಿ ಯಾವುದಿಲ್ಲ. ನಿಜ ಸರ್. ಇನ್ನು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವಾಗಿ ನಿಂತು ಆ ಭಾಗದಲ್ಲಿರುವಂಥ ಅದೆಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಈ ಸಹಾಯದ ಬಗ್ಗೆ, ಸಹಾಯ ಮಾಡುವ ಬಗ್ಗೆ ಅವರ ಮನಸ್ಸಲ್ಲೂ ಕೂಡ ಈ ಯೋಚನೆ ಬಿತ್ತಿದ್ದೀರಾ. ಸೊ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತದೆ. ಆ ಭಾಗದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರ್ಬೋದು ಈ ಸಂದರ್ಭಕ್ಕೆ ಅನ್ನುವಂಥದ್ದು ನಮ್ಮ ಭಾವನೆ ಸರ್. ಎಲ್ಲ ಧರ್ಮ ಜಾತಿ ಎಲ್ಲದನ್ನು ಬಿಟ್ಟು ಒಂದು ಮಾನವೀಯತೆ ನೆಲೆಯಲ್ಲಿ ತಾವೆಲ್ಲರೂ ಕೂಡ ದುಡಿತಾ ಇದ್ದೀರಾ, ಸಮಾಜದ ಜೊತೆ ಬದುಕಿದ್ದೀರಾ ಅಂತ ಹೇಳ್ಬೋದು ಸರ್. ಇನ್ನು ಇವತ್ತು ಜಯಶಂಕರ್ ಮಿತ್ರ ಮಂಡಳಿಯ ಇಷ್ಟು ವರ್ಷ ಹಿರಿಯರು ನಡೆಸ್ಕೊಂಡು ಬಂದಿದ್ದಾರೆ, ಜೊತೆಗೆ ಇವಾಗ ನೀವೆಲ್ಲರೂ ಸೇರಿ ನಡೆಸ್ಕೊಂಡು ಬಂದಿದ್ದೀರಾ. ಅದರಲ್ಲಿ ಮಾತೃಮಂಡಳಿಯ ಮಹಿಳಾ ಸದಸ್ಯರು ಕೂಡ ಇದ್ದಾರೆ, ಜೊತೆಗೆ ಒಂದು 200ಕ್ಕೂ ಅಧಿಕ ಜನ ಸೇರಿಕೊಂಡು ಆ ಮಿತ್ರ ಮಂಡಳಿ ಏನು ಅದನ್ನು ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆಸ್ತಾ ಇದ್ದೀರಾ. ಒಂದು ಒಟ್ಟಾರೆ ನಿಮ್ಮ ಇಡೀ ತಂಡದ ಬಗ್ಗೆ ಒಂದೆರಡು ಮಾತಾಡಬೇಕು. ನೀವು ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗಿರುವ ಈ ತಂಡದ ಬಗ್ಗೆ, ಅದರ ಸದಸ್ಯರ ಬಗ್ಗೆ, ಆ ಒಗ್ಗಟ್ಟಿನ ಬಗ್ಗೆ ಮಾತು. ನಮ್ಮ ಸಂಘ ಅಂತ ಹೇಳಿದರೆ ಜಯಶಂಕರ ಮಿತ್ರ ಮಂಡಳಿ ಉಳಿದದ್ದು, ಅಲ್ಲಿ ಎಲ್ಲರೂ ಅಧ್ಯಕ್ಷರು. ನಾವು ಅಧ್ಯಕ್ಷ ಅಂತ ಒಬ್ಬರನ್ನು ಮಾಡೋದು ಮಾತ್ರ ಅಲ್ಲರ, ಅಂದರೆ ಎಲ್ಲರೂ ಅಧ್ಯಕ್ಷ ಅಂತ ಎಣಿಸಿ ನೀವು, ಅದರ ಜವಾಬ್ದಾರಿ ಎಲ್ಲರಿಗೆ. ಆ ಥರ ಒಬ್ಬ ಅಧ್ಯಕ್ಷ ಆಗಿದ್ದಾನೆ ಅವನೇ ಅದನ್ನು ಮಾಡಬೇಕು ಹಾಗೆಲ್ಲ, ಎಲ್ಲರ ಜವಾಬ್ದಾರಿ ಅಧ್ಯಕ್ಷನ ಹೇಗಿದೆ, ಅವನಿಗೆ ಒಂದು ಅಧ್ಯಕ್ಷನಿಗೆ ಏನು ಕೆಲಸ ಇದೆ ಅದನ್ನೆಲ್ಲ ಸದಸ್ಯರು ಮಾಡೋದು, ಮತ್ತೆ ಒಟ್ಟಿಗೆ ಸೇರಿ, ಅದರಲ್ಲಿ ಭೇದ ಇಲ್ಲ, ಅವರಾಗಿದ್ದಾರೆ ಇವರಾಗಿದೆ. ಮತ್ತೆ ಅಲ್ಲಿ ಇದು ಮಾಡಲಿಕ್ಕೆ ಈಗ ಕೆಲವು ಸಂಸ್ಥೆಗಳಲ್ಲಿ ನಮ್ಮನ್ನು ಇದು ಮಾಡಿ ಹಾಗೇನಿಲ್ಲ, ನಾವು ಎಳೆದು ತಂದು ನಿಲ್ಲಿಸೋದು ಹಾಗೆ, ಇಲ್ಲಿದ್ರೆ ನಮ್ಮನ್ನು ಮಾಡಿ ಅದಕ್ಕೆ ಗಲಾಟೆ ಆಗ್ತದೆ.
ಅವನೊಂದು ಮಾಡಿ ಅವನೊಂದು. ನಮ್ಮದ್ರಲ್ಲಿ ಹಾಗೆ ಏನಿಲ್ಲ, ನಮ್ದು ಆ ಥರ ಬಂದಿದೆ, ಒಂದು ಕುಟುಂಬವೇ ಅದು, ಒಂದು ಕುಟುಂಬದ ಥರ ಇದೆ. ಈಗ ಅದಕ್ಕೆ ತಕ್ಕಂತೆ ನಮ್ಮ ಮನೆಯವರೆಲ್ಲ ಅದಕ್ಕೆ ಮಾತೃ ಮಂಡಳಿ ಅಂತ ಅದು ಸೇರಿ, ಅದು ತುಂಬ ಖುಷಿ. ಅದು ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಚಿತ್ರಣವೇ ಬದಲಾಗಿದೆ. ಮೊನ್ನೆ ನಾವು ಸ್ಪೋರ್ಟ್ಸ್ ಡೇ ಮಾಡಿದ್ದೇವೆ, ಫುಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆಗೆ ಹೋಗ್ಲಿಲ್ಲ ಅವರು ಯಾರು. ಅವರಿಗೆ ಮರು ದಿವಸ ಅಲ್ಲೇ ಕೂತ್ಕೊಳ್ತಿದ್ರು, ಅವ್ರು ರೆಡಿ ಇದ್ರು ಅಂತ. ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತು ಇಲ್ಲಿ ಈ ಇದರಲ್ಲಿ ಏನು ಅಂಥದ್ದು ಇದೆಲ್ಲ ಒಂದು ಒಳ್ಳೆ ಟೀಮ್ ಅಂತ. ಹಾಗೆ ಎಲ್ಲ. ಸೊ ಮಾತೃ ಮಂಡಳಿ ಅನ್ನುವಂಥದ್ದು ಒಂದು ರೀತಿಯ ಸ್ತ್ರೀ ಸಬಲೀಕರಣದ ಒಂದು ಸಂಕೇತವಾಗಿ, ಅದರೊಂದು ಸಾಧಕವಾಗಿ, ಸಾಧನೆಯಾಗಿ ಇವತ್ತು ನಿಂತಿದೆ ಅಂತ ಹೇಳಬಹುದು. ಜಯಶಂಕರ್ ಮಿತ್ರ ಮಂಡಳಿ ಬೇರೆ ಬೇರೆ ರೀತಿಯಲ್ಲಿ ಜನಸೇವೆಯಾಗಿ ಅಥವಾ ಜನರ ಒಗ್ಗಟ್ಟಿಗೆ ಪರಿಶ್ರಮವನ್ನು ಪಡ್ತಾ ತಮ್ಮಂಥ ನಾಯಕರ ಮುಂದಾಳತ್ವ ಅದಕ್ಕೆ ಸಿಕ್ಕಿದೆ. ನಾಯಕರ ಮುಂದಾಳತ್ವ ಅನ್ನೋದಕ್ಕಿಂತ ಇರುವ ಸದಸ್ಯರೆಲ್ಲರೂ ಕೂಡ ಪಿಲ್ಲರ್ ಥರ ನಿಂತು ಅದನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್. ಈ ತಂಡದ ಜೊತೆ ಮುಂದಿನ ಯೋಜನೆಗಳೇನಿದೆ ಸರ್? ತುಂಬ ಇದೆ ಸರ್, ತುಂಬ. ಈಗ ನಮ್ಮ ಅಧ್ಯಕ್ಷರು 50ನೇ ವರ್ಷಕ್ಕೆ ದಿವಾಕರಾಚಾರ್ಯ, ಅವರೊಂದು ಬಾರಿ ಎಲ್ಲ ಈ ಧಾರ್ಮಿಕ ವಿಷಯ ಆಗಲಿ, ಮತ್ತು ಈಗ ನಮ್ಮ ಜಯಶಂಕರ್ ಮಿತ್ರ ತುಂಬ ಬಾರಿ ಮುಂಚೂಣಿಯಲ್ಲಿ ಅವರು, ಮತ್ತು ಗಿರೀಶಾಚಾರ್ಯ, ಮೋಹನ್ ದಾಸ್ ಅಂತೇಳಿ 25 ವರ್ಷದಲ್ಲಿ ಒಬ್ಬರೇ ಕಾರ್ಯದರ್ಶಿ. ಅದು ಒಬ್ಬರೇ, ಬೇರೆ ಅದು ಚೇಂಜ್ ಮಾಡ್ಲಿಕ್ಕಿಲ್ಲ. ಅಂದರೆ ಅವರಿಗೆ ಇಡೀ ಅದರ ಚಿತ್ರಣ ಇರುವುದು ಅವರೊಬ್ಬರ ಹತ್ರ. ಮೋಹನ್ ದಾಸ್ ಅಂತೇಳಿ ಅವರು, ಮತ್ತೆ ಅಶೋಕ್ ಅಮೀನ್, ಒಂದು ಒಳ್ಳೆ ತಂಡ ಅದು. ಯಾರ ಹೆಸರು ಹೇಳ್ಬೇಕು ಬಿಡ್ಬೇಕಂದ್ರೆ 50 ಜನ ಇದ್ದಾರೆ. ಅಂದ್ರೆ ಒಟ್ಟಿಗೆ ಅದೊಂದು ತುಂಬಾ ಖುಷಿ. ಈಗ ಒಬ್ಬೊಬ್ಬರಿಗೆ ಒಂದು 3 ವರ್ಷ ನಾವು ಕೊಟ್ಟಿದ್ದೇವೆ, 2 ವರ್ಷ ಅಂದ್ರೆ ಕಂಟಿನ್ಯೂ ಆಗಲಿ, ಒಬ್ಬರಿಗೆ 2 ವರ್ಷ. ಹಾಗೆ ನಮಗೆ ನಾಡ್ದವರನ್ನೆಲ್ಲ ವೇದಿಕೆಯಲ್ಲಿ ನಿಲ್ಲಿಸ್ಲಿಕ್ಕೆ ಉಂಟು. ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೆ 50 ವರ್ಷದಿಂದ, ಎಲ್ಲರನ್ನೊಂದು ವೇದಿಕೆಗೆ ತಂದು ಎಲ್ಲರಿಗೂ ಒಂದು ಅದನ್ನು ಒಂದು ಒಳ್ಳೆಯ ಸಂದರ್ಭ ಆಗಿ ಮೂಡಿ ಬರ್ತಾ ಇದೆ. ಮತ್ತೆ ಕೆಲಸ ಇದೆ ನಮ್ಮ ಹತ್ರ. ನಾವು ಈಗ ಆಲ್ರೆಡಿ ಒಂದು 4-5 ಮನೆ ಹೀಗೆ ಮನೆ ಕೆಲಸ ಈಗ ಯಾರ್ದಾದ್ರೂ ಒಂದು ಜರಿದು ಬಿದ್ದರೆ ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಕೆಲಸ. ವೈಯಕ್ತಿಕ ನೆಲೆಯಲ್ಲಿ ಕೂಡ 2-3 ಮನೆಯನ್ನೆಲ್ಲ ನಾವು ನಮ್ದು ಎಲ್ಲ ಸೇರಿ, ಮತ್ತೆ ನಾವು ಕೂಡ ಅದಕ್ಕೆ ಸ್ವಲ್ಪ ಜಾಸ್ತಿ ನಮ್ಮಿಂದ ಸಹಾಯ ಕೊಟ್ಟು ನಾವೊಂದು ಅಂಥದ್ದೆಲ್ಲ, ಕೆಲವು ರೋಹಿಣಿ ಅಂತ ಹೇಳೋರ ಮನೆಗೆ ಒಂದು ಹೊಸ ಮನೆ, ಮತ್ತೊಂದು ನಮ್ಮಲ್ಲೊಬ್ಬ ಮುಸ್ತಫಾ ಅಂತ ಇದ್ದ, ಅವನ ಮನೆಗೆ. ಹಾಗೆ ನಮಗೆ ಇಂಥ ಜಾತಿ ಇಂಥ ಸಮುದಾಯ ಅಂತ ನೋಡಲಿಲ್ಲ. ಯಾರು ತುಂಬ ಬಡವರಿದ್ದಾರೆ ಅವರನ್ನು ಗುರುತಿಸಿ ನಮಗೆ ಆದಷ್ಟು ಎಲ್ಲದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಲ್ಲ ಊರಲ್ಲಿ ಎಲ್ಲರನ್ನು ಹುಡುಕ್ಲಿಕ್ಕೆ ಆಗೋದು. ಅದಕ್ಕೆ ಶಾಲೆಗೆ ಹೋಗಿ ನಾವು ಕೆಲಸ ಮಾಡೋದು. ಯಾಕಂತೇಳಿ ಅಲ್ಲಿ ಎಲ್ಲ ಬಡ ಮಕ್ಕಳು ಅಲ್ಲಿಗೆ ಬರ್ತಾರೆ. ಆ ಒಂದೇ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆ ಖಂಡಿತ ಬರ್ತಾರೆ. ಆ ಒಂದೇ ವೇದಿಕೆಯಲ್ಲಿ ಖಂಡಿತ ನಮ್ಮ ಕಾರ್ಯಕ್ರಮ ಸೀಮಿತ ಅವಧಿ ಇರೋದ್ರಿಂದ ಇರುವಂಥ ಎಲ್ಲ ವಿಚಾರಗಳನ್ನು ತರುವಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಮಾಡಿದ್ದೀವಿ. ಸೊ ಇವತ್ತು ಜಯಶಂಕರ್ ಮಿತ್ರ ಮಂಡಳಿ ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ, ಜೊತೆಗೆ ರಘು ಸಾಲ್ಯನ್ ಇರ್ಬೋದು, ಅವರ ಜೊತೆ ಇರುವಂಥ ಒಂದಷ್ಟು ಸಹೃದಯಿ ಯಾರು ಜನರು ಇರ್ಬೋದು, ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾನೆ ಬಂದಿದ್ದಾರೆ. ಇವತ್ತು ರಘು ಸಾಲ್ಯನ್ ಅವರು ಒಬ್ಬರು ಬಂದಿರ್ಬೋದು, ಅವರು ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ಬಂದಿದ್ದಾರೆ. ಎಲ್ಲ ಯಾರು ಜಯಶಂಕರ್ ಮಿತ್ರ ಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ, ಮಾತೃ ಮಂಡಳಿಯ ಎಲ್ಲ ಸದಸ್ಯರ ಪರವಾಗಿ, ಅಥವಾ ತಿರುವೈಲು ಆ ಭಾಗದ ಸಮಾಜಮುಖಿ ಜನರ ಪರವಾಗಿ ಇವತ್ತು ಅವರನ್ನು ಪ್ರತಿನಿಧಿಯಾಗಿ ಇವತ್ತು ನಾವು ಕರೆದಿರುವಂಥದ್ದು. ಹಾಗಾಗಿ ಒಂದು ಸಮಾಜಮುಖಿ ಸಂಘಟನೆಯಾಗಿ ಸಮಾಜದ ಏಳಿಗೆಗಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಿಸ್ವಾರ್ಥವಾದಂಥ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದಾರೆ. ರಘು ಸಾಲ್ಯನಾಗ್ಲಿ ಅಥವಾ ಇಡೀ ಆ ಭಾಗದ ಯಾರೆಲ್ಲ ಸಮಾಜಮುಖಿ ಚಿಂತನೆಯನ್ನು ಇಟ್ಕೊಂಡು ನಿಸ್ವಾರ್ಥ ಸೇವೆ ಮಾಡಿದಂಥವರಿಗೆ ಸ್ಪಂದನ ಟಿವಿ ಅನಂತ ಅಭಿನಂದನೆ, ಜೊತೆಗೆ ಇನ್ನಷ್ಟು ಸೇವೆ ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸರ್, ತಮ್ಮ ಜಯಶಂಕರ್ ಮಿತ್ರ ಮಂಡಳಿ ಇರ್ಬೋದು ಅಥವಾ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಮಾಡಿರುವಂಥ ಸೇವೆಯ ಒಂದಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಾ. ಇದು ಒಂದಷ್ಟು ಜನರಿಗೆ ಸ್ಫೂರ್ತಿಯಾಗಲಿ, ಇನ್ನಷ್ಟು ಊರುಗಳಲ್ಲಿ ಕೂಡ ಇಂತಹ ಮಂಡಳಿಗಳಾಗಲಿ, ಇಂಥ ಸಂಘಟನೆ ಹುಟ್ಕೊಳ್ಳಿ, ಜೊತೆಗೆ ಈ ರೀತಿಯ ಬಾಂಧವ್ಯದ ಬೆಸುಗೆ ಅನ್ನುವಂಥದ್ದು ಆಗಲಿ ಅನ್ನುವಂಥ ಆಶಯದ ಜೊತೆಗೆ ನಿಮಗೆ ನಾವು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಸ್ಪಂದನ ಟಿವಿಯ ಪರವಾಗಿ ಅನಂತ ಧನ್ಯವಾದನ ಅರ್ಪಿಸ್ತಾ ಇದ್ದೇನೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಈ ರೀತಿಯ ಸಹಬಾಳ್ವೆಯನ್ನು ಜಗತ್ತಿಗೆ ಸಾರಿದಂಥ ದೇಶ ಇದ್ದರೆ ಅದು ಒಂದೇ ಭಾರತ. ಹಾಗಾಗಿ ಈ ಭಾರತ ದೇಶದ ಪ್ರತಿ ಊರಲ್ಲೂ ಕೂಡ ಈ ರೀತಿಯ ಶಾಂತಿ, ಸೌಹಾರ್ದತೆಯ, ಸಹಬಾಳ್ವೆಯ ಸಂಘಟನೆಗಳು ಮತ್ತೆ ಹುಟ್ಕೊಳ್ಳಿ, ಜೊತೆಗೆ ಆ ಸಂಘಟನೆಗಳು ಜೊತೆಯಾಗಿ ಒಗ್ಗಟ್ಟಿನಿಂದ ಬೆಳೀತಾ ಇರಲಿ ಅನ್ನುವಂಥ ಆಶಯದ ಜೊತೆಗೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.